ಬಟ್ ಐ ಆಮ್ ಡ್ಯಾಮ್ ಶೂರ್ ಅವ್ಳು ದಾದನ ಒಂಜಿ ಇಲ್ಲೀಗಲ್ ಆಕ್ಟಿವಿಟೀಸ್ ಅವನುಂಟು. ನಮಸ್ತೆ ವೀಕ್ಷಕರೇ, ಪೆಡ್ ಕಮ್ಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ ತುಂಬಾ ಖುಷಿ ಆಗುತ್ತೆ, ಯಾಕಂದರೆ ನಾನು ಯಾವಾಗಲೂ ಹೇಳ್ತೇನೆ ಫಿಲ್ಮಿನ ಬಗ್ಗೆ ಮಾತಾಡೋದು ಸ್ವಲ್ಪ ಜಾಸ್ತಿ ಖುಷಿ ಆಗುತ್ತೆ ಅಂತ. ಸೊ ನಮ್ಮ ಈ ಒಂದು ಎಪಿಸೋಡ್ನಲ್ಲಿ ಒಂದು ಸ್ವಲ್ಪ ಜಾಸ್ತಿಯಾಗಿ ಫಿಲ್ಮ್ನ ಬಗ್ಗೆನೇ ಮಾತಾಡಬೇಕು. ಆ್ಯಂಡ್ ಸ್ವಲ್ಪ ಮೂವಿ ಸ್ಟಾರ್ಟ್ ಆಪುನ ಏನಾಯ್ತು ಎಂಡ್ ಆಪುನಲ್ಲ ಏನಾಯ್ತು ಪೆಟ್ ಕಮ್ಮಿ ಎಂಡ್ ಸ್ಟಾರ್ಟ್ ಆವಡ ಅಂಡ್ ಇಡೀ ಫಿಲ್ಮ್ ಮಾಡಿ ಕಾಮಿಡಿ ಆಕ್ಟಿಂಗ್ ಮಾಡ್ತೀನಿ ನಾನು ಕಾಮಿಡಿ ಮೇನ್ ವೇಟ್ ಫಸ್ಟ್ ಯಾನ ಕಿಂಜ ಸೀನ್ ಇತ್ತನಲ್ಲ ಸ್ಟಾರ್ಟ್ ಟರ್ನಿಂಗ್ ಪಾಯಿಂಟ್ ಉಪ್ಪುನಿ ಎನ್ನೆಟ್ ಸೊ ಯಾನೆ ಮಲ್ಲ ಇಟ್ ಇಸ್ ಮೀ ಬಂದು ನೋ 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 ಇವರು ಮಲ್ಲ ಪೆಡ್ ಕಮ್ಮಿ ಉಪ್ಪನವಳು. ಸರ್ ನಮಸ್ತೆ. ನಮಸ್ತೆ. ಇವ್ರೇ ಪೆಡ್ ಕಮ್ಮಿ ತರ ಮಾತಾಡ್ತಿದ್ರು. ಸೊ ದೊಡ್ಡ ಪೆಡ್ ಕಮ್ಮಿ ಅಂದ್ರೆ ನೀವಲ್ವಾ? ಓಕೆ, ನಮ್ದು ಡೈರೆಕ್ಟ್ ವೆಲ್ಕಮ್ ಟು ದ ಶೋ ಎವ್ರಿವನ್. ಇವಾಗ ಹೇಗಾಗಿದೆ ಅಂತಂದ್ರೆ ಇಂಟ್ರೊಡಕ್ಷನ್ ಕೂಡ ಕೊಡ್ತಿರುವಾಗ ಕರೆಕ್ಟ್ ಎಲ್ಲರೂ ಪೆಡ್ ಕಮ್ಮಿ ಡೈರೆಕ್ಟರ್ ಅಂತಾರೆ. ನನ್ನ ಹೆಸರು ಕೂಡ ಕರೆಯೋದಿಲ್ಲ, ಹಂಗಾಗಿದೆ. ಸೊ ಅದಕ್ಕೆ ನನ್ನ ಹೆಸರು ಮಂಜುನಾಥ್ BL ಕೀರ್ತಿ ಅಂತ. ಎಲ್ಲರೂ ದಯವಿಟ್ಟು ಕೀರ್ತಿ ಇಲ್ಲಾಂದ್ರೆ ಮಂಜುನಾಥ್ ನಿಮ್ಗೆ ಯಾವ ತರ ಬೇಕಾದ್ರೂ ಕರೀರಿ, ಆದ್ರೆ ಪೆಡ್ ಕಮ್ಮಿ ಅಂತ ಮಾತ್ರ ಕರಿಬೇಡಿ. ನಾನು ಮಾಡಿರೋ ಫಿಲಮ್ ಪೆಡ್ ಕಮ್ಮಿ, ಆದ್ರೆ ನಾನ್ ಪೆಡ್ ಕಮ್ಮಿ ಅಲ್ಲ. ಕರೆಕ್ಟ್ ಇಷ್ಟೇ. ವೀಕ್ಷಕರೇ, ನಾನು ಡೈರೆಕ್ಟರ್ ಬಗ್ಗೆ ಜಾಸ್ತಿ ಇಂಟ್ರೊಡಕ್ಷನ್ ಕೊಡೋದಕ್ಕಿಂತ ಅವರೇ ಕೊಟ್ಟರು. ಸೊ ಜಾಸ್ತಿ ಈಗ ಜನರು ಹೇಳ್ತಿದ್ರೆ ಪೆಡ್ ಕಮ್ಮಿ ಡೈರೆಕ್ಟರ್ ಅಂತ. ಅದಕ್ಕೊಂದು ಸೊಲ್ಯೂಷನ್ ಅನ್ನು ಕೂಡ ಕೊಟ್ಟರು, ಯಾವ ತರ ಇನ್ನು ಕರಿಬೇಕು ಅಂತ. ಸೊ ಇಲ್ಲಿ ಒಬ್ರು ಇದ್ದಾರೆ ತೋರದವರು, ಸ್ವಲ್ಪ ಜಾಸ್ತಿಯಾಗಿ ಪೆಟ್ ಕಮ್ಮಿ ತರ ಮಾತಾಡ್ತಾ ಇದ್ದಾರೆ ಆಗದಿಂದ. ಸೊ ನೋಡ್ಬೇಕು, ಫಿಲ್ಮ್ ಅಲ್ಲಿ ಕೂಡ ಪೆಟ್ ಕಮ್ಮಿ ತರಾನೇ ಆಕ್ಟ್ ಮಾಡಿದಾರ ಅಲ್ವಾ? ಓಕೆ, ಸೊ ಇಲ್ಲಿ ಇರ್ಫಾನ್ ಪರ ಇರ್ಫಾನ್ ಅನಿತಾ ಸಾಗರ್ ಇಂಟ್ರೊಡ್ಯೂಸಿಂಗ್ ಪೆಟ್ ಕಮ್ಮಿ ತುಳು ಮೂವಿ. ಸೈಡ್ ಹಿಡೀರಿ. ದಿಸ್ ಇಸ್ ಹರಿಣಿ ಇನ್ ದ ಫಿಲ್ಮ್. ರೇಖಾ ಒರಿಜಿನಲ್ ಪುದರ್ ಮೇರ್ನ ಇನ್ನ ಪುದರ್ ಬಂದೆ ಹೆಣ್ಣು ಪುದರ್ ಗೊತ್ತಿದೆ ರಾಧೇಶ್ ಪಂಡ್. ಓಕೆ, ಸೊ ವೀಕ್ಷಕರೇ, ಇವರ ಹೆಸರು ರಾಧೇಶ್ ಅಂತ. ಸೊ ಫಸ್ಟ್ ಫಿಲ್ಮ್ ಅಲ್ವಾ ನಿಮ್ದು? ಎಸ್, ಆಸ್ ಎ ಲೀಡ್ ಕಾಮಿಡಿ. ಓಕೆ, ಸೊ ಸರ್ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಒಂದ್ ನಿಮಿಷ. ಓಕೆ, ತುಂಬಾ ಕಾಲ್ಸ್ ಬರ್ತಿದೆ, ತುಂಬಾ ಹುಡುಗಿರೆಲ್ಲ ಮೆಸೇಜ್ ಮಾಡ್ತಿದ್ರೆ, ಎಲ್ಲ ಫ್ಯಾನ್ಸ್ ಎಲ್ಲ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಆಚೆ. ಓಕೆ ಓಕೆ, ಒಂದು 10 ಮಿನಿಟ್ಸ್ ಮುಗಿಸ್ಕೊಂಡು ಹೋಗೋಣ. ಮುಗಿಸ್ಕೊಂಡು ಹೋಗೋಣ. ಓಕೆ, ಯಾಕಂದ್ರೆ ಪೆಟ್ ಕಮ್ಮಿ ಡೈರೆಕ್ಟರ್ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಏನಾದ್ರು ಜಾಸ್ತಿ ಲೈನ್ ಎಲ್ಲ ಬೀಳ್ಬಹುದು. ಅವ್ರಿಗೆ ಮದ್ವೆ ಆಗಿದೆ. ಮದುವೆ ಆಗಿದ್ಯಾ? ಇದೆಲ್ಲ ಹೇಳ್ಬೇಡ, ಇದೆಲ್ಲ ಇದು ಬೇಡ, ಇದು ಲೈವ್ ಅಲ್ಲ, ಇದು ಕಟ್ ಮಾಡ್ಬೋದು. ಓಕೆ, ಡನ್. ಎಸ್, ಸೊ ಟೋಟಲ್ ಆಗಿ ಇವತ್ತಿನ ಒಂದು ಎಪಿಸೋಡ್ ಅಂದ್ರೆ 1 ಗಂಟೆ ಎಪಿಸೋಡ್ ನಲ್ಲಿ ಟೋಟಲ್ ಫಿಲ್ಮ್ ಬಗ್ಗೆ ನಾವು ಮಾತಾಡೋಣ. ಯಾವ ತರ ಇದೆ ಫಿಲ್ಮ್. ಸೊ ತುಳು ಫಿಲ್ಮ್ ಆದ್ರೆ ತುಂಬಾನೇ ಖುಷಿ ಆಗುತ್ತೆ, ಯಾಕಂದ್ರೆ ಈ ಒಂದು 13 ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತದೆ. ಸೊ ತುಂಬಾನೇ ಖುಷಿ ಕೊಡುತ್ತೆ. ಸೊ ಈಗಷ್ಟೇ ತುಂಬಾ ಫಿಲ್ಮ್ಸ್ ಎಲ್ಲ ರಿಲೀಸ್ ಆಗ್ತಿದೆ ತುಳು. ಸೊ ಈಗ ಕಾಂಪಿಟೇಷನ್ ಕೊಡುವಂಥದ್ದೇ, ಯಾಕಂದ್ರೆ ಕನ್ನಡ ಫಿಲ್ಮ್ ಅಲ್ಲಿ ಕೂಡ ಜಾಸ್ತಿ ಫಿಲ್ಮ್ಸ್ ರಿಲೀಸ್ ಆಗ್ತಾ ಉಂಟು. ಅದೇ ರೀತಿ ಕನ್ನಡದಲ್ಲಿ ಕೂಡ, ತುಳುವಲ್ಲಿ ಕೂಡ ಅದೇ ರೀತಿಯಾಗಿ. ಸೊ ಸರ್, ನಿಮ್ಮ ಜೊತೆನೇ ಒಂದು ಪ್ರಶ್ನೆ, ಪೆಟ್ ಕಮ್ಮಿ ಯಾವ ತರ ಪ್ಲಾನ್ ಬಂತು ಅಂದ್ರೆ ನಿಮ್ಗೆ, ಹೇಗೆ ಒಂದು ಪ್ಲಾನ್ ಬಂತು? ಅದೆಲ್ಲ ನಮ್ಮ ಪ್ರೊಡ್ಯೂಸರ್ ಸ್ಟಾರ್ಟ್ ಮಾಡಿದ್ದು. ಓಕೆ, ನಾವಿಬ್ರು ದೊಡ್ಡ ಪೆಟ್ ಕಮ್ಮಿಗಳು. ಓಕೆ, ತುಂಬಾ ಕ್ಲೋಸ್ ಫ್ರೆಂಡ್ಸ್. ಪ್ಲಾನ್ ಒಟ್ಟಿಗೆ ಮಾಡಿದ್ದು. ದಿ ಪ್ಲಾನ್ ಸಿನಿಮಾ ಅನಂತ್ನಾಗ್ ಸರ್ ಜೊತೆ ಸೇರಿ ಮಾಡಿದ್ದು. ಅವರು ಅದಕ್ಕೆ ಮೇನ್ ಪ್ರೊಡ್ಯೂಸರ್ ಆಗಿದ್ರು. ಸೊ ಅಲ್ಲಿಂದ ನಮ್ಮ ಒಡನಾಟ ಇತ್ತು. ಸೊ ಅವರು ಮೂಲತಃ ಉಡುಪಿಯವರಾಗಿದ್ರಿಂದ ಇಲ್ಲೊಂದು ಸಿನಿಮಾ ಮಾಡಬೇಕು ಅಂತಂದ ಸ್ಟಾರ್ಟ್ ಮಾಡಿದ್ದು. ಈ ಜರ್ನಿ ಹಿಂಗೆ ಮಾಡ್ತಾ ಇದು ನಮ್ಮ ಡೈಲಾಗ್ ರೈಟರ್ ಒಬ್ರು ಪೆಟ್ ಕಮ್ಮಿ ಅಂತ ಇಟ್ರೆ ಸಜೆಸ್ಟ್ ಮಾಡಿದ್ರು, ಪೆಟ್ ಕಮ್ಮಿ ಅಂತ. ಇಲ್ಲಿ ತುಂಬಾ ಡೈಲಾಗ್ಸ್ ಅಲ್ಲಿ ಪೆಟ್ ಕಮ್ಮಿ ಅಂತ ಇತ್ತು. ನಾನು ಏನಿದು ಪೆಟ್ ಕಮ್ಮಿ ಅಂತ ಜನರಲ್ ಆಗಿ ಯಾರಿಗೋದು ಸ್ವಲ್ಪ ಜಾಸ್ತಿ ಆಗಿದ್ರೆ ಬೇಕಾದ್ರೂ ಕೂಡ ಒಂದ್ ಸ್ವಲ್ಪ ಪೆಟ್ ಕಮ್ಮಿ ಯೂಸ್ ಹಂಗಾಗಿ ಇದನ್ನೇ ಹೆಸರಿಟ್ರೆ ಹೆಂಗೆ ಅಂತ ಸಜೆಸ್ಟ್ ಮಾಡಿದ್ರು ಡೈಲಾಗ್ ರೈಟರ್ ಪ್ರಸಾದ್ ಶೆಟ್ಟಿ ಅಂತ. ಸೊ ಹಂಗಾಗಿ ಅದನ್ನೇ ಟೈಟಲ್ ಆಗಿಟ್ಟು ಪೆಟ್ ಕಮ್ಮಿ ಅಂತ ಸ್ಟಾರ್ಟ್ ಮಾಡಿದ್ರು. ಓಕೆ, ನೀವು ಫಿಲ್ಮ್ ಶೂಟಿಂಗ್ ಶುರು ಆದ್ಮೇಲೆ ಅದಾದ್ಮೇಲೆ ನಿಮ್ದು ಮದುವೆ ಆಯ್ತಾ? ಅಲ್ಲ, ಹೇಳಿದ್ರು, ಯಾಕಂದ್ರೆ ಇವ್ರು ಆಗದಿಂದ ಹೇಳ್ತಿದ್ರು ಮದುವೆ ಆಯ್ತು ಅಂತ. ಅಲ್ಲ, ನನ್ನ ಪ್ರಕಾರ ಶೂಟಿಂಗ್ ಆದ್ಮೇಲೆ ಮದುವೆ ಆದ್ರ ಅಂತ ಅಲ್ವಾ? ಹೌದು, ಸ್ವಲ್ಪ ಪೆಟ್ ಕಮ್ಮಿ ಆಗಿ ಮತ್ತೆ ಮದುವೆ ಆದದ್ದು. ಆಲ್ರೆಡಿ ಪೆಟ್ ಕಮ್ಮಿ ಆಗಿದ್ರು ಮದುವೆ ಅಂತ ಹೇಳಿ ಹೇಳ್ಬಾರ್ದು ಅಂತ ಹೇಳಿ ಮದುವೆ ಅಂತ ತೆಗಿತಾ ಇದ್ದಾರೆ. ಏನೇ ಇರ್ಲಿ ಸರ್, ತುಂಬಾ ಖುಷಿ ಆಯ್ತು. ರಾಧೇಶ್ ಅವರೇ, ನಿಮ್ಗೆ ಹೇಗೆ ಫೀಲ್ ಆಯ್ತು? ಒಂದು ಪೆಟ್ ಕಮ್ಮಿ ಒಂದು ಫಿಲ್ಮ್ ಶೂಟ್ ಮಾಡಿ ಆಗಿದೆ, ಈಗ ರಿಲೀಸ್ ಕೂಡ ಆಗಿದೆ ಇವತ್ತು. ಏನು ನಮ್ಮ ಆಡಿಯನ್ಸ್ ಇಂದ ಕಡೆಯಿಂದ ಏನ್ ಬರ್ತದೆ? ಆಡಿಯನ್ಸ್ ಇಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಕಾಮಿಡಿಗೆ. ನನಗೂ ಎಲ್ರಿಗೂ, ಎಲ್ಲ ಆರ್ಟಿಸ್ಟದ್ದು ಆಕ್ಟಿಂಗ್ ಇರ್ಬೋದು, ಎಲ್ಲಾನು ತುಂಬಾ ಖುಷಿ ಪಟ್ಟಿದ್ದಾರೆ ಎಲ್ಲ ಆಡಿಯನ್ಸ್. ನಾವು ತುಂಬಾ ಕಷ್ಟಪಟ್ಟಿದ್ದೀವಿ, ಪ್ರತಿಯೊಬ್ರು ಆರ್ಟಿಸ್ಟ್ ಪ್ರತಿಯೊಬ್ಬರದ್ದು ಎಫರ್ಟ್ ಇದೆ ಮೂವಿಲಿ. ಹಂಗಾಗಿ ಇದು ಮೂವಿ 100% ಸಕ್ಸಸ್ ಆಗುತ್ತೆ ಎಂದು ನನ್ನ ನಂಬಿಕೆ ಇದೆ. ಅಂದ್ರೆ ಮತ್ತೆ ಎಲ್ಲ
ದೇವ್ರು ಆಡಿಯನ್ಸೇ ದೇವರು, ಆಡಿಯನ್ಸೇ ದೇವ್ರು. ಆಡಿಯನ್ಸೇ ದೇವರು. ಓಕೆ, ಮೇ ಬಿ ಈ ಫಿಲ್ಮ್ ಇಂದ ನೆಕ್ಸ್ಟ್ ನಿಮ್ ಫ್ಯೂಚರ್ ಗ್ಯಾರಂಟಿ ಬಿಲ್ಡಪ್ ಆಗುತ್ತೆ ಅಲ್ವಾ? ಖಂಡಿತ ಆಗ್ಬೋದನ್ನೋ ಭರವಸೆ ಇದೆ. ನಮ್ದು ಡೈರೆಕ್ಟರ್ ಕೂಡ ಹೇಳ್ತಿದ್ರು, ಆವಾಗ್ಲೂ ಹೇಳ್ತಿದ್ರು, ನಿಮ್ಮ ಲೈಫ್ ಕ್ಲಿಕ್ ಆಗೋದಾದ್ರೆ ಪೆಟ್ ಕಮ್ಮಿ ಫಿಲ್ಮ್ ನಂತರ ನೀವು ಹೇಳಿದ್ರಲ್ವಾ? ಓಕೆ, ಎಸ್, ಓಕೆ ಸರ್. ಈಗ ಅಂಡ್ ರಾಜೇಶ್ ಡೈರೆಕ್ಟರ್ ಹೇಗೆ ಪೆಟ್ ಕಮ್ಮಿ ತರ ಮಾಡ್ತಿದ್ರು? ಅದೇ ನೆಕ್ಸ್ಟ್ ಹೇಳಕ್ ಹೋದೆ ನಾನು. ಅಲ್ಲ, ಅವ್ರು ಹೇಳಿದ್ರಲ್ವಾ ಏನಂತ, ಅದೇ ನನ್ಗೆ ಫ್ಯೂಚರ್ ಸಿಗುತ್ತೆ ಅಂತ. ಅದು ಸಿಗ್ಲಿಕ್ಕೆ ಕಾರಣನೇ ಅವರು. ಯಾಕಂದ್ರೆ ಅವರು ನಂಗೆ ಆತರ ಡೈರೆಕ್ಷನ್ ಮಾಡಿದ್ದಕ್ಕೆ, ಆತರ ನಂಗೆ ವರ್ಕ್ಶಾಪ್ ಮಾಡಿ ಒಂಥರ ಅಷ್ಟು ನಾಲೆಜ್ ಕೊಟ್ಟು ಅದನ್ನ ಈಗ ಬರ್ಬೇಕು ಸೀನ್ ಅಂತ ಕರೆಕ್ಟ್ ಮಾಡಿ, ಅವರು ನಮ್ಗೆ ಮೋಟಿವೇಶನ್ ಮಾಡೋದು ಎಲ್ಲ ರೀತಿ ಮಾಡಿ ಆ ಮೂವಿಗೆ ಈ ತರ ಬಂದಿದೆ. ಆ ತರ ಇದ್ದಿದ್ರೆ 300 ಜನ ಆಡಿಷನ್ ಬಂದಿದ್ರು. ಪೆಟ್ ಕಮ್ಮಿ ಆಡಿಷನ್ಗೆ ಅಂತ ಕರೆದಾಗ ನಾನು ಯಾರನ್ನಾದ್ರೂ ಪಿಕ್ ಮಾಡ್ಬಿಟ್ಟು ಆಡಿಷನ್ ಅಲ್ಲಿ ಆಂಟೋನಿ ರೋಲ್ ಕೊಟ್ಟಿ, ಆಂಟೋನಿ ಅಂತ ಏನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ, ಯಾರಿಗಾದ್ರೂ ನಾನು ಮಾಡಿಸ್ಬೋದಿತ್ತು. ಆದ್ರೆ ಒಂದು ಒಳಗಡೆ ಟ್ಯಾಲೆಂಟ್ ಇರ್ಬೇಕು, ಒಂದು ಪ್ಯಾಷನ್ ಇರ್ಬೇಕು. ಆ ಪ್ಯಾಷನ್ ಯಾರ ಹತ್ರ ಇರ್ತದೋ ಅಂತವ್ರನ್ನ ಗುರ್ತಿಸಿ ನಾವು ಮೇಲ್ ತಂದಾಗ, ಆ ಪ್ರತಿಭೆನ್ ಮೇಲ್ ತಂದಾಗ ಮಾತ್ರ ಸಾಧ್ಯ. ಅವ್ನ್ ಸುಮ್ನೆ ಹೊಗಳ್ತಾನೆ, ಹೊಗಳ್ಬಂಟ. ಇಲ್ಲ, ಖಂಡಿತ ಇರೋ ವಿಷಯನ ಹೇಳ್ತಿದ್ದೇನೆ ಅವ್ರ ಬಗ್ಗೆ. ಅಲ್ಲ, ಈಗ ನಮ್ಗೆ ಪೆಟ್ಟು ಬೇಡ, ಯಾಕಂದ್ರೆ ಈ ನಿಮ್ಮ 2 ಜನರ ಕಾಂಬಿನೇಷನ್ ನೋಡುವಾಗ ನನ್ನ ಪ್ರಕಾರ ನಿಮ್ಮ ಶೂಟಿಂಗ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಗಮ್ಮತ್ ಮಾಡಿರ್ಬೋದು ನೀವು. ನನ್ನ ಪ್ರಕಾರ ನಂಗೆ ಏನೋ ಒಂದು ಸ್ವಲ್ಪ ಯೋಚನೆ ಆಗ್ತದೆ. ಐ ಡೋಂಟ್ ನೋ, ನೀವು ಈಗ ನಗಡು ಸ್ಟೈಲ್ ನೋಡುವಾಗ ಸ್ವಲ್ಪ ಜಾಸ್ತಿ ಗಮ್ಮತ್ ಆಗಿದೆ, ತುಂಬಾ ಎಂಜಾಯ್ ಮಾಡಿದ್ದೇವೆ, ತುಂಬಾ ಗಮ್ಮತ್ತಲ್ಲಿ ಇವರು ಸ್ವಲ್ಪ ಸೀರಿಯಸ್, ಎಲ್ಲರೂ ಸೈಲೆಂಟ್ ಆಗ್ತಾರೆ. ಓಕೆ ಸರ್, ನಿಮ್ಮ ಹತ್ರ ಏನು ಕೇಳೋದು, ಈಗ ಶೂಟಿಂಗ್ ಸ್ಪಾಟ್ ಅಲ್ಲಿ ನೀವೀಗ ಸೈಲೆಂಟ್ ಪರ್ಸನಾಲಿಟಿ ಅಲ್ಲ, ಸ್ವಲ್ಪ ಗಮ್ಮತ್ ಮಾಡಬೇಕು? ಇಟ್ ಡಿಪೆಂಡ್ಸ್, ಯಾವ ತರ ಸೀನ್ ಇರ್ತದೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಾಮಿಡಿ ಸೀನ್ ಇದ್ರೆ ನಾನು ಸಿಟ್ ಆಗಿದ್ರೆ ಅದು ಕಾಮಿಡಿ ಬರ್ದಿರೋ ತರ ಇರ್ಬೋದು. ಮತ್ತೆ ತುಂಬಾ ಲೂಸ್ ಬಿಟ್ರು ಇವರು ದಾರಿ ತಪ್ಪು ಲೈನ್ ಕ್ರಾಸ್ ಮಾಡಿ ಸ್ವಲ್ಪ ಆಚೀಚೆ ಹೋಗೋ ಚಾನ್ಸಸ್ ಇರ್ಬೋದು. ಸೊ ಕೆಲವೊಂದು ಜಾಗದಲ್ಲಿ ತುಂಬಾನೇ ಲೂಸ್ ಆಗಿತ್ತು. ಅದನ್ನ ಒನ್ ಡೇ 2 ಡೇಸ್ ನಲ್ಲಿ ನಾವು ಸರಿ ಮಾಡ್ಕೊಂಡು, ಬಟ್ ಫಿಲಮ್ಗೆ ಎಲ್ಲೂ ತೊಂದರೆ ಆಗೋ ತರ ಎಲ್ಲೂ ಪ್ರಾಬ್ಲಮ್ ಏನೂ ಆಗಿಲ್ಲ. ಓಕೆ, ಸೊ ಒಂದು ಫಿಲ್ಮ್ ಮಾಡ್ಬೇಕಾದ್ರೂ ಕೂಡ ನಮ್ಮ ಪ್ರೊಡ್ಯೂಸರ್ ಬೇಕೇ ಬೇಕು. ಪ್ರೊಡ್ಯೂಸರ್ ಬಗ್ಗೆ ಒಂದು 2 ಮಾತು ಹೇಳ್ಬೇಕು ನೀವು, ಯಾಕಂದ್ರೆ ಪ್ರೊಡ್ಯೂಸರ್ ಇಲ್ದಿದ್ರೆ ನಮಗೆ ಸ್ವಲ್ಪ ಕಷ್ಟ ಫಿಲ್ಮ್ ಮಾಡ್ಬೇಕಾದ್ರೆ. ಪ್ರೊಡ್ಯೂಸರ್ ಏನು ನಮ್ಮ ಶ್ರೀರಾಮ್ ಅವ್ರು ಹೇಳಿದ್ರು, ಅನ್ನದಾತರು ಅಂತ. ಅವ್ರಿಲ್ಲ ಅಂತಂದ್ರೆ ಖಂಡಿತ ಸಿನಿಮಾ ಇಲ್ಲ. ಫಸ್ಟ್ ಅವರೇ ಇದೊಂದು ಅವ್ರ ಕನಸು, ಅವರೇ ಸ್ಟಾರ್ಟ್ ಮಾಡಿದ್ವಿ ಈ ಪ್ರಾಜೆಕ್ಟ್ ನ. ಸೊ ನಾವೆಲ್ಲ ಕೈ ಜೋಡಿಸಿ ಮುಂದೆ ನಡೀತಿದ್ವಿ. ಸೊ ಹಿ ಇಸ್ ದ ಕ್ಯಾಪ್ಟನ್. ನಾನು ಎಲ್ಲ ಹೇಳ್ತಾರೆ ಡೈರೆಕ್ಟರ್ ಕ್ಯಾಪ್ಟನ್ ಆ ತರ ಎಲ್ಲ, ಬಟ್ ಈ ಪ್ರಾಜೆಕ್ಟ್ ನ ಅವರು ಸ್ಟಾರ್ಟ್ ಮಾಡಿದ್ದು. ಸೊ ಅವರು ಮೂಲತಃ ಉಡುಪಿಯವರು, ಬಟ್ ಅವ್ರು ಇವಾಗ 17 years ಇಂದನು ಬಾಲಿವುಡ್ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡ್ತಿದ್ದಾರೆ ಆಸ್ ಎ ಲೈನ್ ಪ್ರೊಡ್ಯೂಸರ್. ತುಂಬಾ ಸಿನಿಮಾ ಮಾಡಿದ್ದಾರೆ. ಮುಂಚೆ ಧರ್ಮ ಪ್ರೊಡಕ್ಷನ್ಸ್ ಅಲ್ಲಿ ಮಾಡ್ತಿದ್ರು, ಮತ್ತೆ ಮ್ಯಾಡ್ ಡಾಕಲ್ ಮಾಡ್ತಿದ್ರು. ಸೊ ಇದೇ ತರ ತುಂಬಾ ವರ್ಷದಿಂದ ಮಾಡ್ತಿದ್ದಾರೆ. ಓಕೆ ಓಕೆ, ಡನ್. ಮೇಡಮ್ ಇರ್ತದ ಅನ್ಪರ್ ಸೊ ಫಿಲ್ಮ್ಸ್ ಮಸ್ತ್ ಫಿಲ್ಮ್ ಆಫರ್ಸ್ ಬರೋದುಂಡು ಇರೇಗ ದಾದ ಫಾರ್ ಎಕ್ಸಾಂಪಲ್ ಒಂಜಿ ಫಿಲ್ಮ್ ಮಲ್ಪ ಮಾಡಲು ಭಾರಿ ಖುಷಿ ಕೊರುಪುಂಡು ಇರೇಗ. ಸೊ ಇತ್ತೆ ಈ ಪೆಟ್ ಕಮ್ಮಿದ ಬಗ್ಗೆ ದಾದ ಅನ್ಪರ್ ಇರ್ಲ ಅಂತ ಪೆಟ್ ಕಮ್ಮಿಲಕ್ಕೆ ಆ ಥರ ಅನ್ನತ್ತೆ ಇಡೀ ಶೂಟಿಂಗ್ ಕಂಪ್ಲೀಟ್ ಆಗಬೇಕಲ್ಲ. ಆಕ್ಚುಲಿ ಶೂಟಿಂಗ್ ಟೈಮ್ ಕೂಡ ಅನ್ಸನೇ ಇತ್ತ ಪೆಟ್ ಕಮ್ಮಿಲಕ್ಕೆ, ಬಿಕಾಸ್ 6 ಫ್ರೆಂಡ್ಸ್ನ ಜರ್ನಿ ಇದೆ ಗೊತ್ತು, ಟ್ರೇಲರ್ ತೂನ ಗೊತ್ತಾಗ್ಬೋದು. ಬಟ್ ಆ 6 ಫ್ರೆಂಡ್ಸ್ನ ಫ್ರೆಂಡ್ಶಿಪ್ ಬರೋಡಾಂಡ ಎಂಕಿಲ್ಲ ವರ್ಕ್ಶಾಪ್ ಆದಪ್ಪಡು ಇಚಂಡ ಆ ಶೂಟಿಂಗ್ ಟೈಮ್ ಆದಪ್ಪಡು ಯು ಆರ್ ವೆರಿ ಕ್ಲೋಸ್. ವಿ ಆರ್ ಈವನ್ ನಾವು ಬೆಸ್ಟ್ ಫ್ರೆಂಡ್ಸ್ ಪಂದೆ ಪನೋದು. ഞാൻ ರಾಧೇಶಗೆ ಇತ್ತಲ್ಲ ಆಂಟೋನಿ ಪಂದರ್ಲೆಪ್ಪುನಿ, ಅರೆಗ್ಲ ಐತೆ ಹರಿಣಿ ಪಂದರ್ಲೆಪ್ಪುನಿ. ಸೊ ಕ್ಯಾರೆಕ್ಟರ್ಸ್ ವಿ ಆರ್ ಸ್ಟಿಲ್ ಇನ್ ದ ಕ್ಯಾರೆಕ್ಟರ್ಸ್ ರೈಟ್ ನೌ. ಸೊ ಎಂಗನ್ ಬುಡುಂಡ ಐತೆ ಒಂಜಿ ಪೆಟ್ ಕಮ್ಮಿ ನಾನಲ್ಲ ಮಲ್ತದ ಬಾರ್ ಅಂತ ಸಮಯ ಪೋಡ್ ಒಂಜಿ ನೂದ್ ದಿನ ತಾಯಬೇಕು ಅಂತ ಪೆಟ್ ಕಮ್ಮಿಲ ಕಾಣ. ಹೌದೇ ಓಕೆ ಮೇಡಮ್ ವೀರೇಂದ್ರ ಅನ್ಬಾರೆ ಇರ್ನ ಸ್ಮೈಲ್ ಬಾರಿ ಶೋಕ್ ಉಂಡು. ಇರ್ನ ಸ್ಮೈಲ್ ಹಿಡಿತ ರಾಧೇಶ್ ಫ್ಲಾಟ್ ಆಯರ್ ಅನ್ನತ್ತೆ ಅರೆಗ್ಲ ಮದುವೆ ಆತನ ಅರೆಗ್ಲ ಮದುವೆ ನಾನು ಫ್ಲಾಟ್ ಔಟ್ ಅಣ್ಣ ನಂದು 7 ವರ್ಷ ಪೋಡ್. ಓಕೆ, ಸೊ ಮೇಡಮ್ ವೀರೇಂದ್ರ ಅನ್ಬಾರೆ ಸೊ ಫಿಲ್ಮ್ ದ ಬಗ್ಗೆ ಪೆಟ್ ಕಮ್ಮಿ ಎಡ್ಡೆ ಕಾನ್ಸೆಪ್ಟ್ ಉಂಡು. ಒಂದು ಆಕ್ಚುಲಿ ಯೂತ್ ಪ್ರಕಾರ ಫ್ರೆಂಡ್ಸ್ ನಗುಲು ಎಂಚೆ ಒಳ್ಳೆ ರಂಚನೆ ಕ್ಯಾರೆಕ್ಟರ್ ಮಲ್ದ ಈ ಸೇತ ಕಾಲದ ಅಂಚನೆ ಒಂದು ಥಿಂಗ್ಸ್ ಮಲ್ಪರೆ ಬಲಿಪಂಡ ನಮ್ಮ ಜಾಸ್ತಿ ಅದ ಮಲ್ಪ ಆಯ್ತು ಎಫೆಕ್ಟ್ ದಾದ ಪುಂಡ ನೆಟ್ ರಿಸಲ್ಟ್ ಉಂಡು ಆಲ್ರೆಡಿ. ಬೊಕ್ಕ ಒಂದಿತ್ತ ಮೂವಿದ ಒಂದೇ ಟೈಟಲ್ ಡೈರೆಕ್ಟರ್ ಆಸ್ ಅ ಕೀರ್ತಿ ಮಸ್ತ್ ಪೆಟ್ ಕಮ್ಮಿ ಲೆಕ್ಕ ಎಂಕ ನೋಟ್ಲಿಗೆ ಇತ್ತೆ ಅಂಚೆ ಪೆಟ್ ಕಮ್ಮಿ ತ್ರೂನೇ ಪೋತ ಒಳ್ಳೆ ಸೀರಿಯಸ್ ಅವಡು ಎಂಕಲ ಪೆಟ್ ಕಮ್ಮಿ ಆರು ಸೀರಿಯಸ್ ಆದಿತ್ತ ಎಂಕಲಿಗ ಎಂಕಲ್ ಸೈಲೆಂಟ್ ಆಂದಿತ್ತು. ಅದ ನೆಕ್ಸ್ಟ್ ಡೈಲಾಗ್ ಪನ್ನಡ ಬರ್ಚೆ ದಾದ ಅನ್ನ ರಿಯಾಕ್ಟ್ ಎಂಚೋಣ ಒಂದು ಎಂಕಲ್ ಒಂಚೂರು ಒಂದು ಹಿಡಿತ ಪೂರಗಳು ಕ್ವಶನ್ ದಾದಾಂಡ್ ಎರೆಗ್ಲ ದಾದಾಂಡ್ ಗೊತ್ತಿಜಿ ಒಕ್ಕ ಗೊತ್ತಾಗ್ಬಿಡು ಎಂಕಲ್ ಮಸ್ತ್ ಫನ್ನಿ ಮಲ್ತೊಂದಿಲ್ಲ ಒಂಜಿ ಅಲ್ಲಿ ಸೀರಿಯಸ್ ಸೀನ್ ರೆಡಿ ಆಗ್ತಜ. ನೆಕ್ಸ್ಟ್ ಕೇಳ
ನೆಕ್ಸ್ಟ್ ಎಂತ ಸೀನ್ ನಿಮ್ದು ಎಂತ ಉಂಟು ರೆಡಿ ಆಗಿದ್ದೀರಾ ಎಂಕುಲೇರು ಫೇಸ್ ಟು ಫೇಸ್ ತೂಪಿನಿ ಎಂಕುಲ್ ರೆಡಿ ಅದು ಪೂಜೆ ಐಕಾರ್ನ ದುಪ್ಪೆ ಸೊ ಎಂಕನ ಪೆಟ್ ಕಮ್ಮಿ ಬುದ್ಧಿಗೆ ಅವಳು ಕಂಟಿನ್ಯೂ ಒಂದಿತ್ತು ಬೊಕ್ಕ ಮಸ್ತ್ ಹೆಲ್ಪ್ ಮಾಡಿದೆ ಸರ್ ಒಂದೇನ ಫಸ್ಟ್ ಮೂವಿ ಪೆಟ್ ಕಮ್ಮಿ ಓಕೆ ಸೂಪರ್. ಅಂಡ್ ಸರ್ ಈಗ ಇವ್ರು ಮಾತಾಡಿದೆಲ್ಲ ಅರ್ಥ ಆಯ್ತಾ ನಿಮ್ಗೆ? ಖಂಡಿತ ಅರ್ಥ ಆಯ್ತು. ಅರ್ಥ ಆಯ್ತಲ್ವಾ? ಅವ್ರು ನಮ್ಗಿಂತ ತುಳು ಬರ್ಬಿಡ ಓಹ್ ಅದು ಯಾನಿರಾಗ ನೆರ್ಪಿನೆಟ್ಟಿತ್ತ ಎಂಚದ ಅಂಚು ಜಾಗ್ರತೆ ಅನ್ಬಿಡ ಒಂತೆ ಒಂತೆ ಓಕೆ ನೆರ್ರೆಗ್ ಜಾಸ್ತಿ ಬರ್ತುಂಟು. ಓಕೆ ಡನ್. ಸೊ ಪೆಟ್ ಕಮ್ಮಿ ಫಿಲ್ಮ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅಂದ್ರೆ ನೀವು ತುಳು ಕಲಿಬೇಕು ಅಂತ ಮೈಂಡಲ್ಲಿ ಇತ್ತ? ತುಳು ಖಂಡಿತ ಕಲಿಬೇಕು. ಫಸ್ಟ್ ಫಿಲಮ್ ತುಳುನಲ್ಲಿ ಮತ್ತೆ ಇಲ್ಲಿ ಜನ ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ದಿ ಪ್ಲಾನ್ ಮೂವಿ ರಿಲೀಸ್ ಟೈಮಲ್ಲಿ ಎಕ್ಸಾಂಪಲ್ ಎಲ್ಲ ಕಾಲೇಜಸ್ ಎಲ್ಲ ಪಾಪ ನಾವು ಕ್ಯಾನ್ಸರ್ ಮಕ್ಕಳಿಗೆ ಅಂತ ಹೆಲ್ಪ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ರಿಲೀಸ್ ಪ್ಲಾನ್ ಮಾಡಿದ್ದು. ಸೊ ತುಂಬಾ ಜನ ಟಿಕೆಟ್ಸ್ ಎಲ್ಲ ತಗೊಂಡ್ರು. ಆ ಒಂದು ಅಭಿಮಾನ ನಾನು ಯಾವಾಗ್ಲೂ ತುಳುನಾಡು ಜನರ ಮೇಲಿದೆ. ಸೊ ಅವಾಗಿಂದನೂ ನನ್ಗೆ ತುಳುನಾಡು ಮತ್ತೆ ಇಲ್ಲಿ ಸಂಸ್ಕೃತಿ ಇಲ್ಲಿದು ಲೊಕೇಶನ್ಸ್ ತುಂಬಾನೇ ಇಷ್ಟ. ನಾನು ಬೇರೆ ಸಿನಿಮಾಟೋಗ್ರಫಿ ಎಲ್ಲ ಇಲ್ಲಿ ತುಂಬಾ ಮಾಡಿದೀನಿ. ಸ್ವಲ್ಪ ಸ್ವಲ್ಪ ಬರ್ತಿತ್ತು ನನ್ಗೆ ಕನ್ಫ್ಯೂಷನ್, ಮಲಯಾಳಂಗೂ ಇದಕ್ಕೂ ಎಲ್ಲ ಕನ್ಫ್ಯೂಷನ್ಸ್ ಇತ್ತು. ಬಟ್ ಪೆಟ್ ಕಮ್ಮಿ ಸ್ಟಾರ್ಟ್ ಆದಾಗಿಂದ ಡೈಲಾಗ್ ಬರೆಯಕ್ಕೆಲ್ಲ ಯಾವಾಗ ಸ್ಟಾರ್ಟ್ ಆದೋ, ಸೊ ಡೈಲಾಗ್ ರೈಟರ್ಸ್ ಹತ್ರ ಸ್ವಲ್ಪನೇ ಕಲ್ತು ಮತ್ತೆ ಈ ಪೆಟ್ ಕಮ್ಮಿಗಳೆಲ್ಲ ಸೇರ್ಕೊಂಡು ಏನೇನ್ ಕಲ್ಸಬಾರ್ದು ಅದನ್ನೆಲ್ಲ ಕಲ್ಸಿದ್ದಾರೆ ಅಲ್ವಾ? ರಾಧೆ ಕಲ್ಪಾದೇರಿ ರಾಧೇಶ್ ಅಂಚ ತೂನ ಒಂಚೂರು ಡೌಟ್ ನಿಮ್ಮ ಹತ್ರ ಕೇಳು, ರಾಧೇಶ್ ಯಾವ ತರ ನೀವೇ ಹೇಳಿ. ಅಂದ್ರೆ ರಾಧೇಶ್ ತುಂಬಾ ಒಳ್ಳೆಯವನ ಅಲ್ಲ ಕೆಟ್ಟವನ ನೀವ್ ಹೇಳ್ಬೇಕು. ಈಗ ಮೇ ಬಿ ಈಗ 20 to 30 days ಶೆಡ್ಯೂಲ್ ಆಗಿರ್ಬೋದು ಶೂಟಿಂಗ್. ಸೊ ನಿಮ್ಗೆ ಗೊತ್ತಿರ್ಬೋದು 30 days ಅಲ್ಲಿ ರಾಧೇಶ್ ಹೇಗೆ ಅಂತ. ಮನ್ಸು ತುಂಬಾ ಒಳ್ಳೇದು. ಓಕೆ ಮನಸ್ಸು ತುಂಬಾ ಒಳ್ಳೇದು. ಏನೊಂಚೂರು ಗಟ್ಟಿ ಹೋದಲ್ಲ ದಯಮಾಡಿ ಮನಸ್ಸು ಒಂದೇ ಡೈಲಾಗ್ ಹೇಳ್ಬೇಕಂದ್ರೆ ಹಾಲಂತ ಮನ್ಸು ನಾಯಂತ ಬುದ್ಧಿ. ಅಂದ್ರೆ ಅದ್ರಲ್ಲೂ ಏನ ಇದಿದೆ ಕ್ಲಿಯರ್ ಮಾಡ್ತೀನಿ. ಹಾಲಂತ ಮನ್ಸು ಪ್ಯೂರ್ ಆಗಿರ್ತಾನೆ, ಏನು ಕಲ್ಮಶ ಇಲ್ಲ. ನಾಯಂತ ಬುದ್ಧಿ ಅಂತಂದ್ರೆ ಆ ಒಂದು ನಿಯತ್ತು ತುಲೆ ಫಸ್ಟ್ ಇರನ್ನು ಅವರನ್ನೇ ತಿರ್ತುಬಾಡಿಯರೆ ಅಡೆಗೆ ಚೂರು ಮಿತ್ ಚೂರತ್ತು ಮಸ್ತ್ ಮಿತ್ ತಿರ್ತುಬಾಡಿಯರ. ಓಕೆ ಡನ್. ಸೊ ಒಂದು ಫಿಲ್ಮ್ ಮಾಡ್ಬೇಕಾದ್ರೂ ಕೂಡ ತುಂಬಾ ಖುಷಿ ಕೊಡುತ್ತೆ. ಎಷ್ಟು ದಿನದ ಶೂಟಿಂಗ್ ಸರ್? ಆಲ್ಮೋಸ್ಟ್ ಒಂದು 20-25 days ಶೂಟ್ ಮಾಡ್ಬೇಕಾಯ್ತು. ಮತ್ತೆ ಆದ್ಮೇಲೆ ಸಾಂಗ್ ಶೂಟ್ ತಿರ್ಗಾ 2 days ಶೂಟ್ ಮಾಡ್ದು. ಮತ್ತೆ ಒಂದು ತುಳುನಾಡು ಸಂಸ್ಕೃತಿ ಬಗ್ಗೆ ಒಂದು ತುಂಬಾ ಒಳ್ಳೆ ಹಾಡಿದೆ. ಹಾಡು ತುಂಬಾ ಸಾಂಗ್ ವೈರಲ್ ಆಗಿದೆ ಈಗ ಯೂಟ್ಯೂಬ್ ನಲ್ಲಿ ಕೂಡ. ವಿಡಿಯೋ ನೋಡುವಾಗ ಡೆನನ ಸಾಂಗ್ ಇದೆ. ಅದು ನಮ್ಗೆ ಎಲ್ಲ ಅಂದ್ರೆ ಅದು ಪರ್ಟಿಕ್ಯುಲರ್ ಟೈಮ್ ಅಂತಿಲ್ಲ, ಏನೇನ್ ಇಂಪಾರ್ಟೆಂಟ್ ಇದು ನಡೀತಿತ್ತು ಪ್ರೋಗ್ರಾಮ್ಸ್ ಫಂಕ್ಷನ್ಸ್ ಎಲ್ಲ ನಡೀತಿದ್ದು ಆ ಟೈಮಲ್ಲಿ ಬಂದು ಶೂಟ್ ಮಾಡ್ಬೇಕಾಯ್ತು. ಮತ್ತೆ ಪರ್ಯಾಯನಲ್ಲಿ ಶೂಟ್ ಮಾಡ್ದು. ಮತ್ತೆ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸಸ್ ಎಲ್ಲ ಕವರ್ ಮಾಡ್ದು. ನಮ್ ಪ್ಲಾನ್ ಇದ್ದಿದ್ದೇನಂದ್ರೆ ತುಳುನಾಡಲ್ಲಿ ಇರೋಂಥ ಜನರು ಇಲ್ಲೇ ನೋಡಿರ್ಬೋದು ಹೇಳಿಕ್ಕಾಗಲ್ಲ, ಕೆಲವೊಂದು ಒಂದೊಂದು ಪಾಯಿಂಟ್ಸ್ ಅಲ್ಲ ಅವ್ರು ನೋಡಿರ್ದಿರಾ ಅಂತದ್ದು ಶೂಟ್ ಮಾಡ್ಬೇಕು ಅಂತ ಇದ್ದಿದ್ದು. ಬಟ್ ಆಲ್ರೆಡಿ ಇಲ್ಲಿ ಸಂಸ್ಕೃತಿನ ತುಂಬಾ ಲೈಕ್ ಮಾಡೋದ್ರಿಂದ ಎಲ್ಲರೂ ಎಲ್ಲಾನು ನೋಡಿದ್ದಾರೆ. ಬಟ್ ಅದನ್ನ ಒಂದು ಬ್ಯೂಟಿಫಿಕೇಶನ್ ಮಾಡಿ ಒಂದು ಒಳ್ಳೆ ಕಲರ್ಫುಲ್ ಸಾಂಗ್ ಅನ್ನು ಮಾಡಿದೀವಿ. ಸೂಪರ್ ಆಗಿದೆ ಸಾಂಗ್. ಅಂಡ್ ಈ ಒಂದು ಫಿಲ್ಮ್ ಮಾಡ್ಬೇಕಾದ್ರೂ ಕೂಡ ನಿಮ್ಮ ಟೀಮ್ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ. ಯಾಕಂದ್ರೆ ಒಂದು ಟೀಮ್ ಬೇಕೇ ಬೇಕು. ಒಬ್ಬರ ಅಂದ್ರೆ ಒನ್ ಮ್ಯಾನ್ ಶೋ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದ್ರ ಹಿಂದೆ ತುಂಬಾ ಜನ ಇರ್ಬೋದು, ಅಂದ್ರೆ ತುಂಬಾ ಕೆಲಸ ಮಾಡಿರ್ಬೋದು. ಅಂದ್ರೆ ಸ್ಕ್ರಿಪ್ಟ್ ಬರೆಯುವಾಗ ಯಾಕಂದ್ರೆ ಒಂದು ಕನ್ನಡ ಡೈರೆಕ್ಟರ್ ತುಳು ಫಿಲ್ಮ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟಪಟ್ಟಿರ್ಬೋದು ನೀವು ಕೂಡ. ಅಂದ್ರೆ ಯಾಕಂದ್ರೆ ಲ್ಯಾಂಗ್ವೇಜ್ ಒಂದು ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಫಸ್ಟ್ಲಿ ನಾನು ಆವಾಗಲೇ ಹೇಳಿದಾಗ ಅಶೋಕ್ ಶೆಟ್ಟಿ ನನ್ನ ಬ್ಯಾಕ್ ಬೋನ್ ಆಗಿ ಆಲ್ವೇಸ್ ಅವ್ರು ಯಾವಾಗ್ಲೂ ಇದ್ರು. ನಾನು ಸ್ಕ್ರಿಪ್ಟ್ ಮಾಡಬೇಕು ಇವಾಗ ಇನ್ನೊಂದು 2 months ಅಲ್ಲಿ ಸ್ಟಾರ್ಟ್ ಮಾಡಬೇಕು ಶೂಟು. ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಮತ್ತೆ ತುಂಬಾ ಕಷ್ಟ ಆಗುತ್ತೆ, ನೆಕ್ಸ್ಟ್ ಇಯರ್ಗೆ ಹೋಗ್ಬೇಕಾಗುತ್ತೆ. ಬೇಗ ಮಾಡಬೇಕು ಅಂತಂದಾಗ ನನ್ನ ಕ್ಲೋಸ್ ಫ್ರೆಂಡು ನನ್ನ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದಾನೆ. ಅಂದ್ರೆ ಎಲ್ಲ ರೀತಿನೂ ಎಲ್ಲ ಆಲ್ರೌಂಡರು. ಸೊ ಅವನ್ಗೆ ಅಪ್ರೋಚ್ ಮಾಡಿ ಮತ್ತೆ ಈ ಸಿನಿಮಾದ ಆಕ್ಟರ್ ಶ್ರೀರಾಮ್ ಅವರು ಇವತ್ತು ಬಂದಿಲ್ಲ, ಒಂದ್ ಸ್ವಲ್ಪ ಲೇಟ್ ಆಗ್ತಿದೆ ಅದಕ್ಕೆ ನನ್ಗೆ ಗೊತ್ತು. ಸೊ ಅವರು ಶ್ರೀರಾಮ್ ನಾವು 3 ಜನ ಕೂತ್ಕೊಂಡು ಒಂದು ಬ್ಯಾಂಗ್ಳೂರ್ನಲ್ಲಿ ಒಂದು ಪಾರ್ಕ್ನಲ್ಲಿ ಸ್ಟಾರ್ಟ್ ಮಾಡ್ದು. ಬಟ್ ಏನಾಯ್ತು, ಇಲ್ಲಿ ತುಳುನಾಡು ಸ್ವಲ್ಪ ಫ್ಲೇವರ್ ಬೇಕೇ ಬೇಕು, ನಾವು ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡಿದ್ರೆ ಆಗೋದಿಲ್ಲ. ಸೊ ತಿರ್ಗಾ
ಅಶೋಕ್ ಶೆಟ್ಟಿ ಅವ್ರಿಗೆ ಅಪ್ರೋಚ್ ಮಾಡ್ದು. ಅವ್ರು ನಮಗೆ ಪ್ರಸಾದ್ ಶೆಟ್ಟಿ ಅಂತ ಒಬ್ರನ್ನ ಪರಿಚಯ ಮಾಡಿಸಿದ್ರು, ಮತ್ತೆ ಸುದೇಶ್ ಪೂಜಾರಿ ಅಂತ ಅಂದ್ಬಿಟ್ಟು ಪರಿಚಯ ಮಾಡಿದ್ರು. ಅವರಿಬ್ರು ಡೈಲಾಗ್ ರೈಟರ್ಸ್ ಆದ್ರು. ಆಮೇಲೆ ಸೊ ಅವ್ರು ನಮ್ಗೆ ಇನ್ಪುಟ್ಸ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಇಲ್ಲಿದು ಮೂವೀಸ್ ಯಾವ ತರ ಇದೆ ಅಂತ ಅಲ್ವಾ, ಕೆಲವೊಂದು ನಿಮ್ಗೂ ಕೂಡ ಕೆಲವೊಮ್ಮೆ ಸ್ವಲ್ಪ ಡೌಟ್ಸ್ ಇರುತ್ತೆ. ಹೌದೌದು. ಮತ್ತೆ ಇಲ್ಲಿನ ಮೂವೀಸ್ ಎಲ್ಲ ಮುಂಚೆ ನೋಡಿದ್ದೆ ನಾನು, ಕೆಲವೊಂದು ಸೀನ್ಸ್ ಮಾತ್ರ ನೋಡಿದ್ದೆ, ಬಟ್ ಫುಲ್ ಮೂವಿ ಎಲ್ಲ ಎಕ್ಸಾಂಪಲ್ ಚಾಲಿ ಪೋಲಿ ನೋಡಿದೆ, ಮತ್ತೆ ಎಕ್ಕಸಕ್ಕ, ಪಿಲಿ ಬೈಲಿ ಯಮುನಕ್ಕ ಥಿಯೇಟರ್ಗೆ ಬಂದು ನೋಡಿದೆ. ಸೊ ಇದೆಲ್ಲ ಮೂವೀಸ್ ಎಲ್ಲ ನೋಡಿ ಯಾವ ತರ ಆಡಿಯನ್ಸ್ ಇಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು ಆ ಬೇಸ್ನಲ್ಲಿ ಒಂದ್ ಸ್ವಲ್ಪ ಮಾಡ್ಬೇಕಾಯ್ತು. ಸೊ ಇದು ಇಷ್ಟು ನಮ್ದು ಸ್ಕ್ರಿಪ್ಟ್ ಟೈಮಲ್ಲಿ ಇದಾಗಿದ್ದು. ಅಸೋಸಿಯೇಟ್ ಡೈರೆಕ್ಟರ್ ಅನಿಲ್ ಕುಮಾರ್ ಅಂತ, ಅನಿಲ್ ಕುಮಾರ್ ಅಂತ ಅವರು ನಾನು ಶ್ರೀರಾಮ್ 3 ಜನ ಕೂತ್ಕೊಂಡು ಸ್ಟಾರ್ಟ್ ಮಾಡಿದ ಸ್ಕ್ರಿಪ್ಟ್. ಆಮೇಲೆ ಸಂದೀಪ್ ವಿ ಆಚಾರ್ಯ ಅಂತ, ನಾವು ಉಡುಪಿಗೆ ಬಂದು ಪ್ರೀ ಪ್ರೊಡಕ್ಷನ್ ಟೈಮಲ್ಲಿ ಇದ್ದಾಗ ಇದೇನಿದೆ ಮೇಜರ್ ಡೈಲಾಗ್ಸ್ ಈ ಮೂವಿದು ಪೆಟ್ ಕಮ್ಮಿ ಡೈಲಾಗ್ಸ್, ಯಾಕೆ ಜನ ಇಷ್ಟೊಂದೆಲ್ಲ ನಗ್ತಿದ್ದಾರೆ, ಎಲ್ಲ ವೈರಲ್ ಆಗ್ತಿದೆ ಡೈಲಾಗ್ಸ್ ಎಲ್ಲ ಮೆಲ್ಲಿಗೆ. ಸೊ ಈ ಡೈಲಾಗ್ಸ್ಗೆಲ್ಲ ಕಾರಣಕರ್ತರು ಅವರು ಮತ್ತೆ ಸುದೇಶ್ ಇಲ್ಲಿ ಕುತ್ಕೊಂಡು ಪ್ರೀ ಪ್ರೊಡಕ್ಷನ್ ಟೈಮಲ್ಲಿ ಬರ್ದಿದ್ದು. ಅದಲ್ದಿರ ಮತ್ತೆ ಮ್ಯೂಸಿಕ್ ನೀವು ಹೇಳ್ದಾಗೆ ಸ್ವಲ್ಪ ವೈರಲ್ ಆಗಿದೆ. ಸೊ ಮ್ಯೂಸಿಕ್ ನ ಮಾಡಿದ್ದು ರಿಚರ್ಡ್ ಅಂಡ್ ತೇಜಸ್ ಅಂತ. ಓಕೆ ಸೂಪರ್. ಅಂಡ್ ಫಿಲ್ಮ್ ಬಗ್ಗೆ ಜಾಸ್ತಿ ಮಾತಾಡಿ ತುಂಬಾನೇ ಇದೆ, ಅದಕ್ಕೆ 1 ಗಂಟೆ ಸಾಕಾಗಲ್ಲ, 1 ದಿನ ಬೇಕಾಗುತ್ತೆ, 2 ದಿನ ಕೂಡ ಬೇಕಾಗಿರ್ಬೋದು. ಸೊ ರಾಧೇಶ್ ಇರ್ ಎಂದರ ಇಂಚಪುರ ಹಾಕೊಂಡು ಫಿಲ್ಮ್ ಆಕ್ಟ್ ಮಲ್ಪರ್ ಟಿವಿ ಚಾನಲ್ ಬತ್ತೀರಿ ಇಂಟರ್ವ್ಯೂ ಕುಲ್ವರು ಅಂಚದಲ್ಲಿ ಫೀಲ್ ಆತನೆ ಪಂಡ ಒಂಜಿ ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತಂಡು. ಓಕೆ ಗೊತ್ತಂಡೆ ಒಂಜಿ ಡ್ರೀಮ್ ಇತ್ತು. ಎಸ್ ಆಪುಣ ಪನ್ಪಿನ ನಂಬಿಕೆ ಎತ್ತಂಡು ಐಕ ಟ್ರೈ ಮಲ್ತೊಂದೆ ಇತ್ತೆ. ಬಟ್ ಇರೇ ಗೊತ್ತಿತ್ತಂಡೆ ಅರ್ನೊಟ್ಟಿಗೆ ಈರೊಂಜಿ ಇಂಟರ್ವ್ಯೂ ಮಲ್ಪರು ಅವೆ ಯಾನೆ ಅವು ಕರೆಕ್ಟ್. ಸೊ ಆರ್ ಮೇರಂಚೂರು ಇರ ಮಸ್ತ್ ಕ್ಲೋಸ್ ಉಲ್ಲ ಆರ್ ಇರನ್ ಸಪೋರ್ಟ್ ಮಲ್ಪರು. ಓಕೆ 100%. ಇದು ಯಾನ್ ಇಂಟರ್ವ್ಯೂ ಮಲ್ಪ ಬಂದಿರ ಗೊತ್ತಿತ್ತನ ಇಚ್ಚಿ ಎಂಕ್ ಮೂಲ ಬತ್ತನೆ ಗೊತ್ತಾವಿನಿ. ಓಕೆ ಡನ್. ಎಸ್ ರಾಧೇಶ್, ಸೊ ಇದು ನಮ್ಮ ಪಾತ್ರ ಒಂಚೂರು ಪೆಟ್ಕಮ್ಮಿ ಲೆಕ್ಕನೆ ದಪಂಡ ಫಿಲ್ಮ್ ಪೆಟ್ಕಮ್ಮಿ ಐತೆ. ಓಕೆ, ಸೊ ಪೆಟ್ಕಮ್ಮಿ ಇದ್ದ ಪಾತ್ರನಂದ 30 days ಇರ್ ಗಮತ್ ಮಲ್ತಾರೆ. ಸೊ 30 days ಇದ್ದ ಆಲ್ರೆಡಿ ಇದ್ದ ಫಿಲ್ಮ್ ರಿಲೀಸ್ ಆಂಡ್ ಇದು ಒಂಚೂರು ನಿಕಲ ಒಂಚೂರು ಬೇಜಾರಾಪ್ಜ ದಪಂಡ ಟೀಮ್ ಐತೆ ಅಲ್ಪ ಉಲ್ಲೇರು ಅಪ್ಪ ಇರೇ ಬೇಜಾರಾಪ್ಜ ಅಂತ ಬುಲ್ಪು ಜಾರಿ ಖಂಡಿತ ಬುಲ್ಪುನಾತ್ ಆತ ಉಂದಾತಜಿ ಮರ್ಲಾತ್. ಆತ್ಪುರ ಪೆಟ್ಕಮ್ಮಿ ಪೆಕ್ ಬರ್ದು ಓಕೆ 100% ಪೆಕ್ ಬಾಡಂಕುಲೋರ ಅಲ್ಲಿ ಹೆಜ್ಜಿ ಏನೋ ಗೊತ್ತಂಡೆ ಆ 30 ಶೂಟ್ ಆಂಡತೆ ಅದು ಫೋನ್ ಆಗೊಂಡತೆ ಮಸ್ತ್ ಬೇಜಾರತ್ತೆ ಪ್ರತಿಯೊರೆಗ್ಲ ಪಂಡ ಆ ತೆಂಕಲು ಮಿಂಗಲ ಅದು ಕ್ಲೋಸ್ ಆದಿತ್ತ ಒಂಜಿ ಏತು ಫ್ರೆಂಡ್ಸ್ ಪಂಡ ಫಿಲ್ಮದ ಇನ್ವಾಲ್ವ್ ಆದ ಐತ ಪಂಡ ಆ ಕ್ಯಾರೆಕ್ಟರ್ ದೊಲೆ ಉಂಡಿತ್ತು ಆಜಿ ಫ್ರೆಂಡ್ಸ್ ಪಂಡ ಎಂಕ್ ನೀ ಫಿಲ್ಮ್ ತೂನಾಗಲ್ಲ ಎನ್ನ ಪಂಡ ಎಂಕುಲು ಒಂಜಿ ಸೀನ್ ಉಂಡು ಆ ಬುಲ್ಪೆರೆ ಬತ್ತಾನೆ ಎಂಕ ಪಂಡ ಆ ಸೀನ್ ಒಂಜಿ ಮಿಸ್ ಆಪೇರೆ ಎಂಕಲ್ನ ಫ್ರೆಂಡ್ಸ್ ಪಂಪಿನ ಆ ಫೀಲ್ ಬತ್ತಂಡು ಅಂಚ ಆ ಮೂವಿ ತೂನಾಗ ಗೊತ್ತಾಗ್ಬೋದು ಈ ನಿಗಲೆಗ್ಲ ಫೀಲ್ ಬರ್ಪುಂಡ ಪಂಡ ಈತು ಕ್ಲೋಸ್ ಇತ್ತು ಆ ಜನ ಫ್ರೆಂಡ್ಸ್ ಫಿಲ್ಮ್ ಕುಲ್ನ ಬಡ್ಚಾನ್ ಮಾರ ಎರ್ ಬುಲ್ಪೋರ ಯಾನ್ ಬುಲ್ಪು ಯಾನೆ ಬುಲ್ಪುಡ್ದು ಮೀರ್ ಬುಲ್ತಾಪ್ನ ನೆನ ಬುಲ್ಪೋರ ನಿಗುಲ್ ತೆಲ್ಪೋರ ಜಾಯ್ಪಂಡ ಫಿಲ್ಮ್ ಯಾನ್ ತೆಲ್ಪಾದೆ. ಓಕೆ ಸೂಪರ್ ಸರ್. ಈಗ ಒಂದು ಫಿಲ್ಮ್ ನೋಡಿದಾಗ ತುಂಬಾ ಜನ ಹೇಳ್ತಾರೆ ಈ ಫಿಲ್ಮ್ ದಿ ಪ್ಲಾನ್ ಅದ್ರ ಹಾಗೆ ಆ ಥರ ಪ್ಲಾನ್ ಇದೆ ಅಂದ್ರೆ ಅದೇ ಒಂದು ರಿಲೇಟೆಡ್ ಫಿಲ್ಮ್ ಅಂತ ಹೇಳ್ತಿದ್ದೀರಪ್ಪ. ದಿ ಪ್ಲಾನ್ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಮೂವಿ. ನನ್ನ ಫಸ್ಟ್ ಮೂವಿ ಎಕ್ಸ್ಪೆರಿಮೆಂಟಲ್. ನನ್ನ ಪ್ಲಾನ್ ಥರ ಮಾತಾಡಿದ್ರೆ ಮೋಸ್ಟ್ಲಿ ಬೇರೆ ಸ್ಟೈಲಲ್ಲೇ ಇರಬೇಕಿತ್ತು. ಇದು ಪೆಟ್ ಕಮ್ಮಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನರ್. ಸೊ ಈ ಥರ ಇವ್ರ ಜೊತೆ ನಿಮ್ಮ ಜೊತೆ ಎಲ್ಲ ತಮಾಷೆ ಮಾಡ್ಕೊಂಡು ಓಕೆ ಸೂಪರ್. ಆ್ಯಂಡ್ ಇನ್ನಷ್ಟು ಮಾತಾಡೋಣ, ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಅಂತ. ಇರೊಂದು ಬ್ರೇಕ್ ಎತ್ತನೋರ ಓಕೆ ಕ್ಯಾಮ್ರಾ ಅಲ್ಕೊಂಡು ಇರ್ಕೇನಿಲ್ಲ ಬ್ರೇಕ್. ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಒಂದು ಕಿನ್ನೆ ಬ್ರೇಕ್ ವಾಪಸ್ ರಿಟರ್ನ್ ಬರ್ಪಾ. ಗುಡ್ ಬೈ. ಎಸ್ ಗುಡ್ ಬೈ. ಬಟ್ ಐ ಆಮ್ ಡ್ಯಾಮ್ ಶೂರ್ ಅವ್ಳು ದಾದನ ಒಂಜಿ ಇಲೀಗಲ್ ಆಕ್ಟಿವಿಟೀಸ್ ಅವನುಂಟು. ಅವ್ಳು ದಾದನ ಒಂಜಿ ಇಲೀಗಲ್ ಆಕ್ಟಿವಿಟೀಸ್ ಅವನುಂಟು. ಓಕೆ, ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಆಗದಿಂದ ಮಾತಾಡ್ತಿದ್ವಿ ಸ್ವಲ್ಪ ಪೆಟ್ ಕಮ್ಮಿ ಜೊತೆ. ಓಕೆ, ಆ್ಯಂಡ್ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಇವತ್ತು ಅಂದರೆ ಈಗಿನ ಒಂದು ಸೆಗ್ಮೆಂಟಲ್ಲಿ ನಮ್ಮ 2 ಜನ ಅಂದರೆ ನ್ಯೂ ಫೇಸ್, ಈಚೆ ಇದ್ದಾರೆ ನಮ್ಮ ಸುದೇಶ್ ಅವರು ಆ್ಯಂಡ್ ಈಚೆ ಇದ್ದಾರೆ ನಮ್ಮ ಶ್ರೀರಾಮ್ ಅವರು. ಎಲ್ರಿಗೂ ನಮಸ್ಕಾರ. ಸೂಪರ್ ಆಗಿ ಅಂದರೆ ಆ ಒಂದು ಟ್ರೈಲರಲ್ಲಿ ಕೂಡ ಇವರೇ ಸ್ವಲ್ಪ ಜಾಸ್ತಿ ಕಾಣ್ತಾರೆ, ಅದ್ರ ಜೊತೆಗೆ ಇವರು ಕೂಡ ಕಾಣ್ತಾರೆ. ಇವರ ಬಗ್ಗೆ ನಾವೀಗ ಮಾತಾಡಲೇಬೇಕು. ಆ್ಯಂಡ್ ನೀವು
ಆಗದಿಂದ ಮಾತಾಡ್ತಿದ್ರಿ. ಓಕೆ, ಸೊ ಕಂಟಿನ್ಯೂ ಮಾಡೋಣ. ಓಕೆ, ಸೊ ರಾಧೇಶ್ ಇನಿ ಈತ 4 ಜನ ಉಳ್ಳೇರಿ, 2 ಜನ ಕಟ್ ಪಣ್ಣು ಇರ್ತಾರೆ ಈತ ಆ ನಾಚಿಗೆ ಪ್ರಪಂಚಿ ಒಂದೇ ಡಲ್ ಆತ ಎಂಬೆ ಡಲ್ ಆತ ಓಕೆ ಎಂಕ್ ಪೊಣ್ಣುಲ ಆಣುಲ್ ಪೂರ ಒಂಜೆ ಫ್ರೆಂಡ್ಸ್ ಬಂಡಿ ಬಕ್ಕ ಎಂಕ್ಲಿಗೆ ಅವು ಭೇದ ಭಾವ ಓಕೆ ಫ್ರೆಂಡ್ಸ್ ಆತಿರತ್ತ ಪಿದೆ ಪೋನ ಕಣ್ಣನ್ ತಿಂಚಿ ಪೋಪುಂಡು. ಓಕೆ ಸುದೇಶ್ ಎಂಚ ಫೀಲ್ ಆವೊಂದುಂಡು ಒಂಜಿ ಪೆಟ್ ಕಮ್ಮಿದ ಒಂಜಿ ಫಿಲ್ಮ್ ರಿಲೀಸ್ ಆತುಂಡು ಆಕ್ಚುಲಿ ತುಂಬಾ ಪ್ರೌಡ್ ಫೀಲ್ ಆವೊಂದುಂಡು. ಓಕೆ ಪನ್ನ ಇನ್ ಲೈಫ್ ದ ಫಸ್ಟ್ ಮೂವಿ ಆಸ್ ಅ ಅಸಿಸ್ಟೆಂಟ್ ಡೈರೆಕ್ಟರ್ ಅದು ವರ್ಕ್ ಮಲ್ತಿನ. ಫಸ್ಟ್ ಆಫ್ ಆಲ್ ಏನು ಥ್ಯಾಂಕ್ಸ್ ಪನೋಡು ಅಶೋಕ್ ಶೆಟ್ಟಿ ಸರ್ ಬೊಕ್ಕ ಮಂಜುನಾಥ್ ಕೆತ್ತಿ ಸರ್. ಓಕೆ ಪಂಡ ಏನನ್ನು ರೆಕಗ್ನೈಸ್ ಮಲ್ತೀನಿ ನನ್ನ ಆಲ್ಬಮ್ ಏನು ಏನೇಂತಿನಲ್ಲ ಆಯ್ಕೆ ಐಟರ್ ದಸದ್ ಮಾತ್ರ ಒಂಜೇ ಮಲ್ತೀನಿ ಅಂಡ್ ಐಟರ್ ದಸದ್ ರೆಕಗ್ನೈಸ್ ಅದು ಬದಿದೆ. ಸೊ ನಾನು ಚೂಸ್ ಮಲ್ತೀನಿ ಐಕ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಪನೋಡು ಬೊಕ್ಕ ಬತ್ತಿ ಬೊಕ್ಕ ಫಸ್ಟ್ ಒಂಜಿ 2 ಡೇಸ್ ಅಂತ ಆತೊಂಜಿ ಏ ಪಂಡ ಗುರ್ತಜ್ಜಿ ಗುರ್ತಜ್ಜಿ ಎರ್ನಲ ಗುರ್ತಜ್ಜಿ ಮೇರೆ ರಾಧೇಶ್ ಬೊಕ್ಕ ಬತ್ತೀನಿ ಮೇರೆ ರಾಮಿತ್ತಿರ್ ಬೊಕ್ಕ ಅನಿಲ್ ಅಸೋಸಿಯೇಟ್ ಎಂಕ ಅನಿಲ್ ಸರ್ ತುಂಬಾ ಜನ ಇದ್ದಾರೆ ಪೃಥ್ವಿ ಮ್ಯಾಂಡಿ ಪೂರತೆ ಒಂಜಿ 2-3 ಡೇಸ್ ಬೊಕ್ಕ ಫುಲ್ ಒಂಜಿ ಫ್ಯಾಮಿಲಿ ಇದ ಲೆಕ್ಕ ಅದು ಒಟ್ರಾಸಿ ಗಮ್ಮದ ಸ್ಕ್ರಿಪ್ಟ್ ಬಂದ್ರೆ ಅಂಚ ಮಸ್ತ್ ಪಂಡ ಎಂಕ್ ಯಾನ್ ಡೈಲಾಗ್ಸ್ ಜಾಸ್ತಿ ಬರತ್ತಜಿ ಪಂಡ ಕಾಮಿಡಿ ಪಾರ್ಟ್ ಪೂರ ಮೇರೆ ಸಂದೀಪ್ ಈ ಆಚಾರ್ಯ ಆರೆ ಮಸ್ತ್ ಬರುತ್ತೆ ಬೆಸ್ಟ್ ರೈಟರ್. ಇವನ್ ಒಂಜಿ ಸಾಂಗ್ ಸರ್ ಒಂಜಿ ನೈಟ್ ಕೊಡ್ತೇರು ಸಾಂಗ್ ಓ ನಮ್ಮನೆ ಒಂದು ಡೈನನ ಸಾಂಗ್ ಸರ್ ನೈಟ್ ಕೊಡ್ತೇರು ಮಾರ್ನಿಂಗ್ ಲಕ್ಕದಾನಾಗ ಆ ಸಾಂಗ್ ಫುಲ್ ರೆಡಿ ಆತನ್. ಓಕೆ ಓಕೆ ಒಂಜಿ ನೈಟ್ ಬರೀತೀನಿ ನಾವು ಸಾಂಗ್ ಎಂಕ್ ಪಂಡ ನಾವು ಬರೇಪಿನ ಸ್ಟೈಲ್ ಉಂಡಕ್ಕೆ ಹ್ಯಾಟ್ಸ್ ಆಫ್ ಎನ್ನ ಏನ ಡೈಲಾಗ್ಸ್ ಜಾಸ್ತಿ ಒಂದಂತ ಬರತ್ತೆ ಒಂದಂತ ಎಂಕ್ ಕಾಮಿಡಿ ಸೆನ್ಸ್ ಒಂದ ಕಮ್ಮಿ ಅದು ಬರೇ ಪೂಜೆ ನಾರ್ಮಲಿ ಇರಂತೆ ಸೀರಿಯಸ್ ಅದು ಕಾಮಿಡಿ ಲವರ್ ಬಾಯ್ ಲವ್ ಆಲ್ರೆಡಿ ಪ್ರೂವ್ ಮಾಡ್ತಾರೆ ಫೀಲಿಂಗ್ ಮೊಕ್ಕೆ ಸಾಂಗ್ ಮಾತ್ರ ಪ್ರೂವ್ ಮಾಡ್ತಾರೆ. ಇರ ಅಂದಾಜು ಮಲ್ದಾರ ಐತೆ ಸ್ಕ್ರಿಪ್ಟ್ ಬರೆನಾಗ ಒಂಚೂರು ಫ್ರೀ ಟೈಮ್ ಉಪ್ನಾಗ ಒಂಚೂರು ಒಂಜಿ ಕೋಡೆಡ್ ಕುಲ್ದು ಯೋಚನೆ ಒಬ್ರದ ಜಾಸ್ತಿ ಸಪರೇಟ್ ಮೂಲೆಯಲ್ಲಿ ಕುತ್ಕೊಳ್ಳೋದು ಒಂದು ಸೀನ್ ಇದೆ ಅಂದ್ರೆ ರೊಮ್ಯಾಂಟಿಕ್ ಸೀನ್. ಓಕೆ, ಆ ಸೀನ್ ಮಾತ್ರ ಇದು ಯಾವಾಗ ಬರೆಯೋದು, ಈ ಡೈಲಾಗ್ ಯಾವಾಗ ರೊಮ್ಯಾಂಟಿಕ್ ಬೇಕು ಸಬ್ಜೆಕ್ಟ್. ಒಂದಿನ ರಜಾ ಕೇಳಿದ್ದಾರೆ ಬಾಸ್ ಶೂಟಿಂಗ್ ಟೈಮಲ್ಲಿ. ನಾನು ಇಲ್ಲ ಇದೆಲ್ಲ ಕಷ್ಟ ಆಗುತ್ತೆ, ಎಲ್ಲರೂ ಇರ್ಲೇಬೇಕು, ಇಲ್ಲ ಅಂತಂದ್ರೆ ಯಾರು ಅಸಿಸ್ಟೆಂಟ್ ಎಲ್ಲ ಯಾರು ಇಲ್ಲ ಹೇಳ್ದೆ. ಸರಿ ಓಕೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ತುಂಬಾ ಎಲ್ಲ ಬೇಡ್ಕೊಂಡ್ರು, ಸರಿ ರಜಾ ತಗೋ ಅಂತ ಹೇಳಿದೆ. ಅವತ್ 7 ಸೀನ್ ಒಂದು ಸೀನ್ ಮಾಡ್ತಿದೀವಿ ಅಂತ ಅನ್ಬಿಟ್ಟು ವಾಪಸ್ ಬಂದ್ಬಿಟ್ಟಿದ್ದಾರೆ. ಅಯ್ಯೋ, ರೊಮ್ಯಾಂಟಿಕ್ ಸೀನ್ ಬರೀತಿದಾರೆ ಅಂತ ಗೊತ್ತಾಯ್ತು, ರಜಾ ಕ್ಯಾನ್ಸಲ್ ಆಗಿ ವಾಪಸ್ ಬಂದ. ದಾದೆ ಒಂದು ಪೂರ ವಿಷಯ ದಾದೆ ಒಂದು ರೊಮ್ಯಾಂಟಿಕ್ ಬಣ್ಣ ಅಂಚ ಆತ್ಲ ಇರಗೆ ಮಂಡೇಡ್ ಪತ್ತಬೋತು ಇಂಚ. ಯಾಕೆಂದ್ರೆ ಆ ರೊಮ್ಯಾಂಟಿಕ್ ಡೈಲಾಗ್ಸ್ ಎಲ್ಲ ತುಂಬಾ 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 ಒಂದು ಟಾಪ್ ಕ್ಲಾಸ್ ಅಲ್ಲಿ ಬರೀತಾರೆ. ಡೈಲಾಗ್ ನ ಹೆಂಗ್ ತಗೊಳ್ತಾರೆ ಅಂತ ನೋಡೋದಕ್ಕೆ ಅಂತ ಬಂದಿದ್ರು, ಬೇರೆ ಏನೇನಿಲ್ಲ. ಚೇಂಜಸ್ ಇದ್ರೆ ಅವರೇ ಮತ್ತೊಮ್ಮೆ ರೆಡಿ ಇದ್ದಾರೆ, ಎಲ್ಲದಕ್ಕೂ ರೆಡಿ ಇದ್ದಾರೆ ಅವರು. ಏನಾದ್ರು ಕರೆಕ್ಷನ್ಸ್ ಇದ್ರೆ ಸರಿ ಮಾಡೋಣ. ಅದು ಕರೆಕ್ಟ್. ಓಕೆ ಸರ್, ಇರ್ತಾದ ಫನ್ ಪರ್ಫೆಕ್ಟ್ ಕಮ್ಮಿದ ಬಗ್ಗೆ ಸೀರಿಯಲ್ ಕೆಲವೊಂದು ಸತಿ ರಾಧಾರಮಣ ಸೀರಿಯಲ್ ಕರೆಕ್ಟ್. ಓಕೆ, ಏನ ಅನ್ಪರುತ್ತೆ ಪೆಟ್ ಕಮ್ಮಿ ಒಂಜಿ ತುಳು ಫಿಲ್ಮ್ ನೋಡಿ ಆಕ್ಟ್ ಮಲ್ದಾರು ರಿಲೀಸ್ ಆತಂಡು ಎಡ್ಡಣ್ಣು ಪನೊಂದುಲ್ಲಾರು ಫಿಲ್ಮ್ ಪೂರ ಕುಲ್ಲ ಇರಗೆ ಎಂಚ ಫೀಲ್ ಆವೊಂದು ಪಲ್ಲೆ. ಫಸ್ಟ್ ಆಫ್ ಆಲ್ ಇಂದ ಫಸ್ಟ್ ತುಳು ಮೂವಿ ಆಸ್ ಎ ಲೀಡ್ ಅದು ಐ ಕ್ಯಾನ್ ಕೀರ್ತಿ ಸರ್ಗೆ ಥ್ಯಾಂಕ್ಸ್ ಪಣ್ಣೋದಿಲ್ಲ ದಾಯಕ್ ಪಂಡ ಆರ್ನೊಟ್ಟಿಗೆ ಸೆಕೆಂಡ್ ಮೂವಿ ದಿ ಪ್ಲಾನ್ಡ್ ಯಾನ್ ಫಸ್ಟ್ ಮೂವಿ ಆರ್ನೊಟ್ಟಿಗೆ ವರ್ಕ್ ಮಾಡ್ತಿದ್ದೆ. ಸೇಮ್ ಆಸ್ ಪ್ರೊಡ್ಯೂಸರ್ಗಳ ಯಾನ್ ಅಶೋಕ್ ಶೆಟ್ಟಿ ಸರ್ ಅದಿಪ್ಪಡು, ಸುನಿಲ್ ಶೆಟ್ಟಿ ಅದಿಪ್ಪಡು ಆಕ್ಲಿಗೆಲ್ಲ ಥ್ಯಾಂಕ್ಸ್ ಪಣ್ಣೋದಿಲ್ಲ. ಇಂದು ಮೂವಿ ಇತ್ತೆ ಜನಕ್ಲ ರಿಸೀವ್ ಮಲ್ತಾರೋ ಒಂದ್ ಪಣ್ಣ ಮಾತಾಡಲ್ಲ ಖುಷಿ ಆವೊಂದುಂಡು. ಮೂವಿ ಜರ್ನಿಲ ಅಂಚನೆ ಇತ್ತಂಡು ಪೆಟ್ಟಿ ಕಮ್ಮಿ ಲೆಕ್ಕನೆ ಇತ್ತಂಡು. ಫಾರ್ ಎಕ್ಸಾಂಪಲ್ ಫಸ್ಟ್ ಒಂಜಿ ದಿನ ಎಂಕ್ಲ ಕಾಸ್ಟಿಂಗ್ ಮಾತ ಆತಿತ್ತಂಡು, ಅವಾಗ 6 ಮೇಜರ್ ರೋಲ್ಸ್ ಮಾತ ಸಿಲೆಕ್ಟ್ ಆಯ್ ಬುಕ್ಕ ಒಂಜಿ ದಿನ ಆ್ಯಕ್ಚುಲಿ ಮಾತ ಆಕ್ಟರ್ಸ್ ನಕ್ಲಿಗೆ ಮಾತ ಮೀಟ್ ಆಯ್ ಬುಕ್ಕ ಆ ದಿನ ನೈಟ್ ಬೇರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಾತ ಕುಲ್ಲದು ಡಿಸ್ಕಷನ್ ಆವೊಂದಿತ್ತು ಎಂಚ ಇಂದು ಆಜಿ ಕ್ಯಾರೆಕ್ಟರ್ ಮಲ್ಪೋಲಿಯಾ ಸೆಲೆಕ್ಟ್ ಮಲ್ ತಾಂಡ್ ಬಟ್ ಪಂಡ ಆ ಕೆಮಿಸ್ಟ್ರಿ ಇತ್ತು ಕ್ಯಾರೆಕ್ಟರ್ ವೈಸ್ ಪೂರ ಕೆಮಿಸ್ಟ್ರಿ ಬೋರ್ಡ್ ಇತ್ತು. ಯಾನ ಅನ್ವಿತ ನೋಟಿಗೆ ಪಾತ್ರ ಅಂತಿದ್ಜಿ ರಾಧೇಶ್ ಒಟ್ಟಿಗೆ ಒಂತೆ ಇತ್ತು ಜಸ್ಟ್ ಹಾಯ್ ಬಾಯ್ ಆತ ಇತ್ತಂಡತೆ. ಸೊ ಅವಾಗ ನೆಕ್ಸ್ಟ್ ಡೇ ಸಡನ್ಲಿ ರಿಹರ್ಸಲ್ ಸ್ಟಾರ್ಟ್ ಆದಿತ್ತು. ನೆಕ್ಸ್ಟ್ ಡೇ ಬತ್ತಿತ್ತು ಬೇರೆ ಪಂಡ್ಯರು ಇನಿ ರಿಹರ್ಸಲ್ ಇಜ್ಜಿ
మాతర్ల ఆజిన యాక్టర్స్ పిదై ఓలాండాల పోలే సో మూజి బైక్ కొరియర్ పోతు బలే ఓలాండాల పోదు బలే ಗಾಡಿಗೆ ಪೆಟ್ರೋಲ್ ಪಾಡಿಯರು ಓಲಾನ ಪೋದು ಬಲ್ಲೆ ಅದು ಇಂಪಾರ್ಟೆಂಟ್ ಗಾಡಿ ಪೆಟ್ರೋಲ್ ಪೆಟ್ರೋಲ್ ಏರ್ ಆಂಡಲ್ಲ ಪಾಡಿಯರು ಹೈಟ್ ಮೇನ್ ಗಾಡಿ ಯಾರು ಓಡಿಸ್ತಾರೋ ನಂದು ಮೇನ್ ಅಲ್ವಾ ಓಕೆ ಸೊ ಐಬುಕ ಒಂಜಿ 1 hour 2 hour ಐಬುಕ ರಿಟರ್ನ್ ಬತ್ತಿ ಬುಕ ಪಂಡ ಆ ಕ್ಲೋಸ್ನೆಸ್ ಒಂತೆ ಸ್ಟಾರ್ಟ್ ಆದಿನ ಸೊ ಅಪ್ಪಗ ಡಿಸೈಡ್ ಮಾಡ್ತಾರ ನಡ ಸ್ಟಾರ್ಟ್ ಮಲ್ಪಲ್ಲಿ ಸುಂದರೇಜಿ ನನ್ನ ಗಾಡಿ ಹೋಗುತ್ತೆ ಅಂತ ಅಲ್ವಾ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಪೆಟ್ಕಮ್ಮಿ ಜರ್ನಿ ಓಕೆ ನಾವು ಸೀಕ್ರೆಟ್ ಏಜೆಂಟ್ಸ್ ಇಟ್ಟಿದ್ದು ಮಲ್ಪೆ ಬೀಚ್ ಅಲ್ಲಿ ಏನೇನೆಲ್ಲ ಆಟಗಳು ಆಡಿದ್ದಾರೆ ಅಂತ ಓಕೆ ಓಕೆ ಇಲ್ಲ ಬೈಕ್ ಕೊರ್ರಿಡ ರೋಡ್ ಒಂಜೊಂದು ಪುಣ ನಮಗೆ ಬಾರಿ ಜಾಗ್ರತೆ ಐಕ್ಯತ ಆಕಲ್ ಆ ಡಿಪಾರ್ಟ್ಮೆಂಟ್ ಉಪನ ಕ್ಯಾಪ್ಟನ್ ಆಫ್ ದ ಶಿಪ್ ಯೆಸ್ ಓಕೆ ಅಂಡ್ ಪೆಟ್ಕಮ್ಮಿ ಬಗ್ಗೆ ಮಾತಾಡಬೇಕಾದ್ರೆ ತುಂಬಾನೇ ಇದೆ ಆಕ್ಟರ್ಸ್ ಜನ ಆಕ್ಟರ್ಸ್ ಆಕ್ಟ್ ಮಾಡ್ದೇ ಇರುತ್ತೆ ನಮ್ಮ ಫಿಲ್ಮ್ ಮಾಡು ಅಡಲ್ಟ್ ಆಕ್ಟರ್ಸ್ ನಕ್ಲು ಉಳ್ಳೇರು ಪೆಟ್ಕಮ್ಮಿ ಫಿಲ್ಮ್ ಮಾಡು ಅದೇ ಎಡ್ಡೆಡ್ಡೆ ಪಂಡ ಎಂಕುಲೆ ಎಡ್ಡೆಡ್ಡೆ ಆಕ್ಟರ್ ಓಕೆ ಓಕೆ ಏನ ಮನ್ಪರ್ 100% ಗೊತ್ತಜ್ಜಿ ಪೆಟ್ಕಮ್ಮಿ ಲಾಗೋಲ್ಲ ಓಕೆ ಪಂಡ ಮಸ್ತ್ ಜನ ಮಲ್ದೇರ್ ಪಂಡ ಆಡಿಷನ್ ಸೀನ್ಸ್ ಪ್ರಾಯ ಒಂದು ಐಟು ಸುಮಾರು ಜನ ಮಲ್ದೇರ್ ಮೂವಿಡ್ ಬೊಕ್ಕ ಮೇ ಬಿ ಸರ್ ಎಷ್ಟು ಜನ ಆಗಿರ್ಬೋದು ಸರ್ ಓಕೆ 6 ಜನ ಪೆಟ್ಕಮ್ಮಿಗಳದ್ದು ಸ್ಟೋರಿ ಸೊ ಶ್ರೀರಾಮ್ ಮೇನ್ ಲೀಡ್ ಅಲ್ಲಿ ಆಕ್ಟ್ ಮಾಡಿದ್ರು ಅದಾದ್ಮೇಲೆ ಅನ್ವಿತಾ ಸಾಗರ್ ಅದಾದ್ಮೇಲೆ ರಾಧೇಶ್ ಶೆಣೈ ಅದೇ ಕಾಮಿಡಿಯನ್ ಅದಾದ್ಮೇಲೆ ಪ್ರತೀಕ್ ಶೆಟ್ಟಿ ಮೇನ್ ಇಂಪಾರ್ಟೆಂಟ್ ಅವನು ಒನ್ ಆಫ್ ದಿ ಮೇನ್ ರೋಲೇ ಇರ್ಬೋದು ಬಟ್ ಕ್ಯಾಮ್ರಾ ಹಿಂದೆ ಓಕೆ ಕ್ಯಾಮೆರಾ ಹಿಂದೆ ಪ್ರಾಬ್ಲಮ್ ಆಗಿದ್ದು ಓಕೆ ಇದು ಯಾಕೆ ಅಂತ ಹೇಳಿದ್ರೆ ಇದು ಮೂವಿ ಬಂದು ಒಂದು ಫೌಂಡ್ ಫುಟೇಜ್ ಕಾನ್ಸೆಪ್ಟ್ ಓಕೆ ಒಂದು ಡಾಕ್ಯುಮೆಂಟರಿ ಮಾಡೋಣ ಅಂತ ಈ 6 ಜನ ಏನ್ ಫ್ರೆಂಡ್ಸ್ ಇರ್ತಾರೆ ಮತ್ತೆ ರೇಖಾ ಅಂತ ಒಂದು ಹುಡುಗಿ ಹರಿಣಿ ರೋಲ್ ಮಾಡಿದ್ರು ಅದಲ್ದಿರ ಒಬ್ಬ ತುಕ್ರತ್ವಿ ಸ್ಮಶಾನದ ಒಂದು ಕ್ಯಾರೆಕ್ಟರ್ ಸ್ಮಶಾನ ಕಾಯೋ ಅಂತ ಈ 6 ಜನ ಸೇರಿ ಒಂದು ಡಾಕ್ಯುಮೆಂಟರಿ ಶೂಟ್ ಮಾಡಕ್ಕೆ ಅಂತ ಒಂದು ರಿಯಲ್ ಇನ್ಸಿಡೆಂಟ್ ನಡೆದಿತ್ತು ಬೋಳಿಯಾರ್ನಲ್ಲಿ ಆ ಒಂದು ಇನ್ಸಿಡೆಂಟ್ ಮೇಲೆ ಇವ್ರು ರಿಸರ್ಚ್ ಮಾಡಕ್ಕೆ ಅಂತ ಹೋಗ್ತಾರೆ ಸೊ ಅಲ್ಲೆಲ್ಲ ಏನ್ ನಡೀತದೆ ಸೊ ಇವ್ರ ಹತ್ರ ಇರೋ ವಿಡಿಯೋನಲ್ಲಿ ಏನೇನ್ ಕ್ಯಾಪ್ಚರ್ ಆಗಿದೆ ಕೈಂಡ್ ಆಫ್ ಫೌಂಡ್ ಫುಟೇಜ್ ಜಾನರ್ ಇದು ಓಕೆ ಓಕೆ ಸೂಪರ್ ಅಂಡ್ ಒಂದು ಫಿಲ್ಮ್ ಮಾಡಬೇಕಾದ್ರೂ ಕೂಡ ಒಂದು ಬೇಸ್ ಸ್ಟ್ರಾಂಗ್ ಇರಬೇಕಲ್ವಾ ಸ್ಕ್ರಿಪ್ಟ್ ಸ್ಟ್ರಾಂಗ್ ಇರಬೇಕು 100% ಅಂಡ್ ರಾಧೇಶ್ ತುಲಿಗೆ ರಾಧೇಶ್ ತೂನಾಗೆ ಹೆಂಗೆ ಏನ ಪಾತ್ರ ಒಂದು ಹೆಂಗೆ ಗೊತ್ತ ಸುದೇಶ್ ಇರ್ನೋಟ್ ಇಂಚೆ ತೆರ್ಮೇರೆ ಮರ್ಲೇನಾ ಇದೆ ಇಂಚೆ ಅಕ್ಕ ಮರ್ಲೆ ಬಕೆ ಬಕೆ ಆರ್ಲ ಮರ್ಲೆ ನಾನು ಮರ್ಲೆ ಆರ್ ಇನ್ವಾಲ್ವ್ ಮಾಡ್ತಾರೆ ಕ್ಯಾರೆಕ್ಟರ್ ಹೆಂಗ್ ಮೂವಿಗ್ ಇಂಚ ಆಂಟೋನಿ ಪಂಡ ಇಂಚ ಮೂವಿ ಅಂಚನೆ ಆತಿತ್ತು ಪಂಡ ಆರ್ ಆತ್ ಇನ್ವಾಲ್ವ್ ಮಾಡ್ಬೇಕು ಕ್ಯಾರೆಕ್ಟರಿಸ್ಟಿಕ್ ಈ ಇಂಚ ಈ ಇಂಚ ಡ್ರೆಸ್ ಪಾಡನು ಈ ಇಂಚ ಇಪ್ಪುನು ಈ ಇಂಚ ತಿಂಪಿನಿ ಇಂಚ ಲೈಫ್ ಸ್ಟೈಲ್ ಈ ಇಂಚ ಪೂರ ಪಂಡ ಪಂಡ ಅವಂತರ ಆತ್ ಇನ್ವಾಲ್ವ್ ಆದಿತ್ತ ಪಂಡ ಮೂವಿಗೋಸ್ಕರ ಪ್ರತಿ ಓರೆಲ್ಲ ಇನ್ವಾಲ್ವ್ ಆದಿತ್ತು ಓಕೆ ಸರ್ ಇರೇಗ ತುಳು ಫ್ಲೂಯೆಂಟ್ ಇತ್ತಂದ ಆತ ಇಂಚೆ ಕಲ್ತಿನ ಅದಕ್ಕೋಸ್ಕರ ಟು ಬಿ ಫ್ರಾಂಕ್ ಆತ್ ಫ್ಲೂಯೆಂಟ್ ಇತ್ತಿಜ್ಜಿ ಇತ್ತೆಲ್ಲ ಆತ್ ಫ್ಲೂಯೆಂಟ್ ಉಂಡ ಗೊತ್ತಿಜ್ಜಿ ಎನ್ನ ಪ್ರಕಾರ ಬಟ್ ಓಕೆ ಇಂದು ಮೂವಿಟ ಎಂಕೊಂದ್ ಆ ತುಳು ಫ್ಲೂಯೆನ್ಸಿ ಬತ್ತಿನ ಸುದೇಶ್ ಇಪ್ಪಡು ಸಂದೀಪ್ ಇಪ್ಪಡು ಬುಕೋರಿ ಐತೆ ಮ್ಯಾಂಡಿ ಬಂದು ಮುಕ್ಳೊಟ್ಟಿಗೆ ಪಾತ್ರದ ತುಳು ಅಂತೆ ಫ್ಲೂಯೆನ್ಸ್ ಜಾಸ್ತಿ ಇತ್ತು ದುಂಬು ಅರ್ಥ ಒಂದಿತ್ತು ಪಾತ್ರಲ್ಲ ಬರೋಂದಿತ್ತು ಬಟ್ ಆತ್ ಫಾಸ್ಟ್ ಬಟ್ ಕ್ಯಾಮರಾದ ಎದುರು ಬನ್ನ ಒಂಚೂರು ಅವು ಬೇತನೆ ಕರೆಕ್ಟ್ ಬೇತನೆ ಅಂಡ್ ಸರ್ ಈಗ ನೀವು ಕ್ಯಾಮರಾ ವರ್ಕ್ ಮಾಡಿದ್ರಲ್ವಾ ನೀವೇ ಮಾಡಿರೋದಲ್ವಾ ಓಕೆ ತುಂಬಾ ಖುಷಿ ಆಗ್ತದೆ ಅಂದ್ರೆ ಒಬ್ಬ ಡೈರೆಕ್ಟರ್ ಅಂತ ಹೇಳಿದ್ಮೇಲೆ ಕ್ಯಾಮರಾ ಕೂಡ ಅವನೇ ನೋಡ್ಕೊಳ್ಬೇಕು ಬಟ್ ಆದ್ರೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಲೆವೆಲ್ ಜಾಸ್ತಿ ಇರುತ್ತೆ ಅದನ್ನ ಹೇಗೆ ಓವರ್ಕಮ್ ಮಾಡ್ತೀರಾ ನಾನು ಹೇಳಿದಾಗೆ ಇದು ಒಂದು ಫೌಂಡ್ ಫುಟೇಜ್ ಕಾನ್ಸೆಪ್ಟ್ ಅಂತ ಹೇಳಿದೆ ಅವಾಗ ಇಲ್ಲಿ ಕ್ಯಾರೆಕ್ಟರೇ ಒಂದು ಕ್ಯಾಮ್ರಾ ಆಗಿರ್ತಾನೆ ಓಕೆ ಅವನು ಯಾವಾಗ್ಲೂ ಕ್ಯಾಮ್ರಾ ಶೂಟ್ ಮಾಡ್ತಾನೆ ಇರ್ತಾನೆ ಒಂದು ಡಾಕ್ಯುಮೆಂಟರಿ ಶೂಟ್ ತರ ಸೊ ಹಂಗಾಗಿ ನಾನೇ ಕ್ಯಾಮ್ರಾ ವರ್ಕ್ ಮಾಡಿದ್ರೆ ಇನ್ನು ಬೆಟರ್ ಇರ್ಬೋದು ಅಂತ ಅಂದ್ಬಿಟ್ಟು ಒಂದು ಚಾನ್ಸ್ ಅಲ್ಲ ಆಬ್ವಿಯಸ್ಲಿ ಚಾನ್ಸ್ ಅಲ್ಲ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಾದ್ರೆ ಒಂದು ಗ್ರಿಪ್ ಸಿಗತ್ತೆ ಅಲ್ವಾ ಕರೆಕ್ಟ್ ಹಂಗಾಗಿ ನಾನೇ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮಾಡಿದ್ದು ಸೊ ಹಂಗಾಗಿ ಇವ್ರ 6 ಜನ ಪೆಟ್ಕಮ್ಮಿ ಅಲ್ದಿರ ನಾನು ಪೆಟ್ಕಮ್ಮಿ ಆಗಕ್ಕೆ ಇದು ಒಂದು ಕಾರಣ ಇವ್ರ ಜೊತೆ ಎಲ್ಲ ಡೈಲಾಗ್ಸ್ ನಾನೇ ಹೇಳ್ಬೇಕು ಕೆಲವೊಂದ್ಸಲಿ ಅವ್ನ ಕ್ಯಾಮ್ರಾ ಹಿಂದೆ ಇರೋ ಒಂದು ಡೈಲಾಗ್ಸ್ ಯಾಕಂದ್ರೆ ಬೇರೆ ಅವ್ನ ಪಕ್ಕದಲ್ಲಿ ಇದ್ಕೊಂಡು ಹೇಳಿದ್ರೆ ಇವ್ರ ನೋಟ ಅಲ್ಲಿ ಹೋಗ್ಬಿಡ್ತದೆ ಸೊ ಅವಾಗ ಅನ್ರಿಯಲ್ ಆಗಿ ಕಾಣಿಸ್ಬೋದು ಜನರಿಗೆ ಅಂದ್ರೆ ಆಡಿಯನ್ಸ್ಗೆ ಸೊ ಕೆಲವೊಂದ್ಸಲಿ ನಾನೇ ಹೇಳ್ಬೇಕಾಯ್ತು ಡೈಲಾಗ್ಸ್ ಹಂಗಾಗಿ ತುಳು ಕಲ್ತಿರ್ಬೋದು ಓಕೆ 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 ಸೊ ಡೈರೆಕ್ಷನ್ ಕ್ಯಾಮರಾ ವರ್ಕ್ ಆಕ್ಟಿಂಗ್ ಎರಡ ಎಲ್ಲ ಕ್ಯಾಮ್ರಾ ಹಿಂದೆ ಆಕ್ಟಿಂಗ್ ಕ್ಯಾಮ್ರಾ ಮುಂದೆ ಕಾಣಲ್ಲ ಕ್ಯಾಮ್ರಾ ಹಿಂದೆ ಅವರೇ ನೆನಪು ಮಾಡ್ತಿದ್ರು ಡೈಲಾಗ್ ತುಳು ಡೈಲಾಗ್ ಅವ್ರು ಹೇಳ್ತಿದ್ರು ಓಕೆ ಓಕೆ 100%. ಈಗ ಸರ್ ಈಗ ನಿಮ್ಮ ಹತ್ರನೇ ಕೇಳೋದು ಈಗ ಒಂದು
ತುಳು ಫಿಲ್ಮ್ ಆದ ಕಾರಣ ಈಗ ನೀವೊಂದು ಸ್ಟಾರ್ಟ್ ಆ್ಯಕ್ಟ್ ಅಂತ ಹೇಳುವಾಗ ಅಲ್ಲಿ ಏನಾದ್ರು ತಪ್ಪಾಯಿತು, ಈ ಲ್ಯಾಂಗ್ವೇಜ್ ಪ್ರಾಬ್ಲಮ್ ತುಂಬಾ ಇದೆ ನಿಮಗೆ, ಆವಾಗ ಹೇಗೆ ಅಂದರೆ ತುಂಬ ಜಾಸ್ತಿ ಕಷ್ಟನೇ ನಿಮಗೆ? ಅಲ್ಲ, ನನ್ನ ಮೋಸ್ಟ್ಲಿ ನನ್ನ ಲ್ಯಾಂಗ್ವೇಜ್ ಅಲ್ಲಿ ತೊಂದರೆ ಇರ್ಬೋದು, ನಾನು ಏನೋ ಹೇಳಕ್ ಹೋಗಿ ಇನ್ನೊಂದೇನೋ ಹೇಳ್ಬೋದು. ಆದ್ರೆ ಇವ್ರು ಪೆಟ್ಕಮ್ಮಿ ನನ್ನ ಜೊತೆ, ಈ ಪೆಟ್ಕಮ್ಮಿಗಳು ಎಲ್ಲ ನನ್ನ ಜೊತೆ ಎಷ್ಟು ಮಿಂಗಲ್ ಆಗಿದ್ರು ಅಂದ್ರೆ ನಾನು ಏನ್ ತಪ್ಪು ಹೇಳಿದ್ರು ಅವ್ರು ಏನ್ ಮಾಡ್ಬೇಕು, ಇವ್ರು ಏನ್ ಇಂಟೆನ್ಷನ್ ಇದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ತುಂಬಾ ಟೇಕ್ಸ್ ಹೋದ್ರೆ ನಾನು ಮತ್ತೆ ಕ್ಯಾಮ್ರಾ ಇಟ್ಕೊಂಡು ಓಡ್ಬೇಕಿತ್ತು. ಸೊ ಹಂಗಾಗಿ ತುಂಬಾ ಟೇಕ್ಸ್ ಆದಾಗ ನಾನು ಸ್ವಲ್ಪ ಬೇರೆ ಮೂಡ್ಗೆ ಶಿಫ್ಟ್ ಆಗ್ತಿದೆ. ಆ ಮೂಡಲ್ಲಿ ಇವ್ರು ನನಗೆ ನೋಡಕ್ ಇಷ್ಟ ಇರ್ಲಿಲ್ಲ. ಸೊ ಹಂಗೆ ಖುಷಿಯಾಗೆ ನೋಡ್ಕೊಂಡೋದ್ರು, ಚೆನ್ನಾಗಿ ಮಾಡಿದ್ರು. ಅದಂದ್ರೆ ಆ ಸ್ಲ್ಯಾಂಗ್ ಅಲ್ಲಿ ಹೇಳ್ತೀವಿ ಪಣ್ಣೊಂದಿತ್ತಾರೆ ಎಂಕ್ಲಿಗೆ ಅವಳು ಬೋಳ್ಮೆ ವರ್ಡ್ ಬೇತೆ ಎತ್ತಂಡಲ್ಲ ಅವು ಫ್ಲೋಟ್ ಅವೇ ಸೇಮ್ ಮಾಡ್ಯುಲೇಷನ್ ಮೇಂಟೈನ್ ಸ್ಟಾರ್ಟ್ ಮಲ್ಪುಳ್ಳೆ ಹಾಗೆ ಪಂಚ ಪಣ್ಣಾಗ ಅಷ್ಟೊಂದು ಕೆಟ್ಟದಾಗಿಲ್ಲ. ಅಲ್ಲ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮೂವಿ ಟು ಒಂಜಿ ಕ್ಯಾರೆಕ್ಟರ್ ವಾಯ್ಸ್ ಕೊಡ್ತಾರೆ ತುಳು ಅಂದ ಡಬ್ಬಿಂಗ್ ಆರೆ ಹೇಳ್ತೀವಿ. ಓಕೆ ಸೊ ಮೇ ಬಿ ನೆಕ್ಸ್ಟ್ ಫಿಲ್ಮ್ ಅಲ್ಲಿ ನೀವು ಕೂಡ ನೆಕ್ಸ್ಟ್ ಫಿಲ್ಮ್ ಅಲ್ಲ, ಈ ಮೂವಿ ಖಂಡಿತ 50 ಡೇಸ್ ಆಗುತ್ತೆ. 50 ಡೇಸ್ ಸೆಲೆಬ್ರೇಷನ್ ಇಲ್ಲೇ 100% ಇಲ್ಲೇ ಮಾಡೋಣ. ಅವಾಗ ನಾನು ಕಂಪ್ಲೀಟ್ ತುಳುನಲ್ಲೇ ಮಾತಾಡ್ತೀನಿ. ಚಾಲೆಂಜ್. ಓಕೆ ವೀಕ್ಷಕರೇ, ಚಾಲೆಂಜ್ ಯಾರು ನಗ್ಬಾರ್ದು. ಓಕೆ ಅದು ಕೂಡ ಒಂದು ಡೀಲಿಂಗ್ ಇದೆ ಅಲ್ಲಿ, ಯಾರು ನಗ್ಬಾರ್ದು ಅಂತ. ಸೊ 50 ಡೇಸ್ ಅಲ್ಲ 100 ಡೇಸ್ ಆಗ್ಲೇಬೇಕು ಖಂಡಿತ. ಸೊ ತುಳು ಫಿಲ್ಮ್ಸ್ ಗೆ ಆದಷ್ಟು ನಾವು ಸಪೋರ್ಟ್ ಕೊಡ್ಲೇಬೇಕು. ಈಗ ತುಂಬಾ ಫಿಲ್ಮ್ಸ್ ಆಯ್ತು, 85 ಫಿಲ್ಮ್ಸ್ ಎಲ್ಲ ರಿಲೀಸ್ ಆಗಿದೆ, ಅಂದ್ರೆ ಫಿಲ್ಮ್ಸ್ ಆಗ್ತೇನೆ ಇದೆ. ಬಟ್ ಕೆಲವೊಂದು ಫಿಲ್ಮ್ಸು ಅಂದರೆ ಕೆಲವು ಜನರಿಗೆ ಇಷ್ಟ ಆಗಲ್ಲ. ಏನು ಮಾರ್ರೆ ಅದು ಹೆಂಚಿನ ಫಿಲ್ಮ್ ಮಾರ್ರೆ ಹಾಗೆ ಹೇಳ್ಕೊಂಡು ಬರುವವರು ಇರ್ತಾರೆ. ಬಟ್ ನನ್ನ ಪ್ರಕಾರ ಆ ಫಿಲ್ಮ್ ಒಳ್ಳೇದು ಇದ್ದರೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿ, ಆ್ಯಂಡ್ ಒಳ್ಳೇದಿಲ್ಲ ಅಂದರೆ ಬೇರೆಯವ್ರ ಹತ್ರ ಹೇಳೋದಕ್ಕಿಂತ ಮನೆಯಲ್ಲಿ ಸ್ವಲ್ಪ ಮಲಗಿದ್ರೆ ಬೆಟರ್. ಓಕೆ, ಅವ್ರವ್ರ ಡಿಸಿಷನ್ ಅವರೇ ತಗೋಬೇಕು. ಯಾಕಂದ್ರೆ ತುಳು ನಾಡಲ್ಲಿ ನಮ್ಗೆ ತುಂಬಾ ಕಮ್ಮಿ ಜನ ಇರೋದು, ಅಂದ್ರೆ ತುಳು ಮೂವಿ ನೋಡೋರು. ಹಂಗಾಗಿ ಅವ್ರು ಪ್ರತಿಯೊಬ್ರು ನೋಡಿ ನಮ್ಗೆ ಸಪೋರ್ಟ್ ಮಾಡ್ಬೇಕು, ಯಾಕಂದ್ರೆ ಅವ್ರಿಗೋಸ್ಕರ ನಾವು ಮಾಡೋದು ಮೂವಿ. ಹಂಗಾಗಿ ಪ್ರತಿಯೊಬ್ರು ಮೂವಿ ನೋಡಿ ಸಂತೋಷ ಪಟ್ರೆ ನಮ್ಗೂ ತುಂಬಾ ಖುಷಿ ಆಗುತ್ತೆ. ಅವ್ರ ಸಪೋರ್ಟ್ ಖಂಡಿತವಾಗ್ಲೂ ಬೇಕೇ ಬೇಕು. ಒಳ್ಳೆ ಪ್ರೊಡ್ಯೂಸರ್. ಒಂದು ಟ್ರೈಲರ್ ನೋಡುವ ಅಂತ ನಂಗೆ ಆಗುತ್ತೆ. ಓಕೆ, ಸೊ ಇದಕ್ಕೇನು ವರ ಟ್ರೈಲರ್ ಇರ್ನೈತೆ ಫಿಲ್ಮ್ ಇರನ್ಕೇನ್ಲಿ ಟ್ರೈಲರ್ ಪ್ಲೇ ಮಲ್ಪ್ಲೇ. Hi sir, hello. Can you please play the trailer? Petkami trailer. Yes, Petkami trailer. ಅನೂಪ್ ಎಸ್ ಅರ್ಜುನ್ ಬ್ರೋ, ಒಂಜಿ ಮೂವಿ ಬರೋದುಂಡಿಗೆ ಮಾರ ಆಯ್ತಾ, ಪದ್ಯ ಬಾರಿ ಶೋಕುಂಡು. ಆ ಮೂವಿದ ಪುದಲ ಎಂಜಿನ ಅವೇ ಪೆಟ್ಕಮ್ಮಿ ಹೆಚ್ಚಿನ ನೆರ್ಪುಣ ಎಂಜಿನೆ ಬ್ರೋ ನಿಕ್ಕ ಪನ್ನೆ ಹತ್ತು ಮಾರಯ ಮೂವಿದ ಪುದರೇ ಪೆಟ್ಕಮ್ಮಿ ಅಂದ. ಪೆಟ್ಟು ಕಮ್ಮಿ ಪಿಕ್ಚರ್ದ ಪುದರ್ ಬೋದು ಯಾನ್ ಈ ಪೆಟ್ಟು ಕಮ್ಮಿಡ ಕೇಂದ್ರತ್ತ ಎಂಕ ಪೆಟ್ಟು ಕಮ್ಮಿ. ಹಾಯ್, ಯಾನು ದುಬೈಡೊಂಜಿ ರಿಸರ್ಚ್ ಸೆಂಟರ್ ಟು ವರ್ಕ್ ಮಲ್ತೊಂದು Center. ಎಂಕ್ಲಪುರ ಐತೆ ಬೋಲಿಯಾರ ಕೈತಲಿಪ್ನ ಪ್ಲೇಸ್ ಇತ್ತು ಒಂಜಿ ಪ್ರಾಜೆಕ್ಟ್ ಮಲ್ತೊಂದು ನಿಕ್ಕಲು ರಿಸರ್ಚ್ ವಿಡಿಯೋ ಮಲ್ಪರ ಬೈದಿನ ಇಜ್ಜ ಅಪ್ಪಗೊಮ್ಮೆ ನಮ್ಮೆ ಖಾಲಿ ₹1 ಖರ್ಚು ಮಾಡ್ತಾಡ ಇಂಚಿದ ಮರ ಪುಟ್ಟದುವ ಅವಳು ದಾದನ ಒಂಜಿ ಆಕ್ಟಿವಿಟೀಸ್ ಅವೊಂದುಂಡಿಗೆ ಲೈಕ್ ಕೆಲವರು ಪಂಡ್ಪೇರು ದೈವ ಪಂಡ್ ಬುಕ ಕೆಲವರು ಪಂಡ್ಪೇರು ಕುಲೆ ಪಂಡ್ ಪೋಡಿಗೆ ಅಪ್ಪಡೊಂದು ಬಾಯಿ ಬಿಡ್ದು ಪನೋಡುಂಬೆ ಪೋಡಿಗೆ ನಮ್ಮ ಫಿಲಿಂಬೆ ಪಿಲಿಕ್ವಾ ಪೋಡಿಗೆ ಇಷ್ಟು ದೊಡ್ಡದು ಕಂಡು ಸರ್, ಇಷ್ಟು ದೊಡ್ಡದು ಚಿಕ್ಕದ್ ಮಾಡಿ ದೂರದಿಂದ ಹೇಸಿಗೆ ಕಾಣ್ತದೆ. ಏಯ್ ಪರ್ರಗ ಪುಟ್ಟಿಚಾಂಡ ಪಟ್ಟ ಇಟ್ಟು ಬೆಟ್ಟಿಲ್ಲ ಕಬ್ಬೆ ಮಜಾ ಇಪ್ಪುಜಿ. ಬಟ್ ಐ ಆಮ್ ಡ್ಯಾಮ್ ಶೂರ್ ಅವ್ಳು ದಾದನ ಒಂಜಿ ಇಲೀಗಲ್ ಆಕ್ಟಿವಿಟೀಸ್ ಅವೊಂದುಂಡು. ಅವು ದಾದ ಪಂಡ್ದು ಎಂಕ್ಲು ಪ್ರೂವ್ ಮಲ್ಪ. ರಾಜ ಮಸ್ತ್ ರಸಿಕೆ ಪೊಡು ಕಾಡಟ್ಲ ಈತ್ ಮಲ್ಲ ಇಲ್ಲು ಕಟ್ಟದೆ ಅವು ಏಪಗ ಬೂರಂಡ ಗೊತ್ತಿಜ್ಜಿ ನಮ್ಮ ಅತ್ತಾಂದಿನ ಜಾಗಿಗೆ ಕೆದಕೆರೆ ಪೋವಡು ಒವೇ ಕಾರಣಗೂ ಹಗಲು ಆ ಬೋಲಿಯರ್ ಜಾಗಗೂ ಪೋರೆ ಬಲ್ಲಿ. ಏಯ್ ನಿಕ ಪೋಡಿಗೆ ಬಿಡ್ತು ಬೇತ ದಾಲ ಅಪ್ಪುಜ್ಜ ಓ ಭೂತ ಪ್ರೇತ ದಾಲ ಅತ್ಯ ನಮ್ಮ ಜನಕಲೆ ಮಲ್ತಿನ ಎನಿಮಲ್ ಟ್ರ್ಯಾಪ್. ಕ್ಯಾಮರಾ ಕೊರು ರಾಜ್, ವಿಶ್ ಕ್ಯಾಮರಾ ಕೊರು. ಬೇಗ ಇಲ್ಲ ಪುದು ಫಸ್ಟ್ ಭಾಗ್ಯಮನ ಕಾಚಗೆ ಪೋಡು
టైట్ అయిపోక మూడా మూడు సావు మగ ఎక్కడ మీపిన అర్జెంటుడు పరితిలత భాగ్యం నాకు కాచబాడు బైతే దప్ప తప్ప అప్పుడు మే ಓಕೆ ಓಕೆ ಸೂಪರ್. ಟ್ರೈಲರ್ ತುಂಬ ಖುಷಿಯಾಗಿದೆ, ಯಾಕಂದರೆ ಅದರಲ್ಲಿ ಕ್ಯೂರಿಯಾಸಿಟಿ ಇದೆ ಜಾಸ್ತಿ. ಏನು ನೆಕ್ಸ್ಟ್ ಅಂತ ಅದರಲ್ಲಿ. ಆ್ಯಂಡ್ ಕಾಮಿಡಿ ಈರೇನಾ ಅದು ಮೇನ್ ಅದೇ ಯಾನ್ ಪಕ್ಕ ಲಾಸ್ಟ್ ಡೈಲಾಗ್ ಯಾನ್ ಪನ್ಪುಜಿ ಗೊತ್ತಾಯ್ತು ಪೂರಾಗಿಲ್ಲ. ಓಕೆ, ಸೊ ಒಂದು ಬ್ರೇಕ್ ತಗೊಳ್ಳೋಣ, ಸೊ ಆದಮೇಲೆ ಇನ್ನಷ್ಟು ಮಾತಾಡೋಣ. ಓಕೆ, ಸೊ ವೀಕ್ಷಕರು ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿತೆ. ದಾದನ ಒಂಜಿ ಇಲ್ಲಿಗಲ್ ಆಕ್ಟಿವಿಟೀಸ್ ಆವೊಂದುಂಡು. ದಾದನ ಒಂಜಿ ಇಲ್ಲಿಗಲ್ ಆಕ್ಟಿವಿಟೀಸ್ ಆವೊಂದುಂಡು. ಓಕೆ, ಸೊ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ತುಂಬ ಫಿಲ್ಮ್ ಬಗ್ಗೆ ನಾವು ಮಾತಾಡಿದ್ವಿ. ಆ್ಯಂಡ್ ಪೆಟ್ ಕಮ್ಮಿ ಅಂತ ಹೇಳುವಾಗಲೇ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಪೆಟ್ ಕಮ್ಮಿ ತುಳುವಲ್ಲಿ ಒಂದು ಲ್ಯಾಂಗ್ವೇಜ್ ತುಂಬ ಖುಷಿ ಕೊಡುವಂಥ ಒಂದು ವರ್ಡ್. ಸೊ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಈ ಸೈಡ್ ನಮ್ಮ ಆ್ಯಕ್ಟರ್ಸ್ ಎಲ್ಲ ಇದ್ದಾರೆ. ಸೊ ಆ್ಯಕ್ಟರ್ಸ್ ಇದ್ದರೆ ಸ್ವಲ್ಪ ಜಾಸ್ತಿ ಮಾತಾಡಬೇಕು. ಓಕೆ, ಆ್ಯಂಡ್ ರಾಧೇಶ್ ಅದಾದ್ರೂ ಒಂದು ಕೇಂದ್ರಂಡು ಓಕೆ ನೋಡ ತೊಂದರೆ ಜೊತೆ ಅದೇ ನಾಚಿಕೆ ಮೇಲೆ ಬರುವಲ್ಲಿ ಯಾಕಡೆ నుంచి ನಾಚಿಕೆ ಮೇಲೆ ತೊಂದಲ್ಲ ರೀ ಈರ್ ಕ್ಯಾಮ್ರಾ ಆನ್ ಮಾಡ್ತದ. ಓಕೆ ಓಕೆ, ಸೊ ಪೆಟ್ ಕಮ್ಮಿ ಡ್ರಿಂಕ್ಸ್ ಅಂತ ಬಂದ್ ಪೇರ್ ಮಾರ ಇಂಚಿನ ಪೆಟ್ ಕಮ್ಮಿ ಪೆಗ್ ಅದ ಆಕ್ಚುಲಿ ಇಂಬೇರೆ ಆನ್ಸರ್ ಮಲ್ಪೋಡು ರೈಟ್ ಪರ್ಸನ್ ಇಂಬೇರೆ ಆನ್ಸರ್ ಮೇರೆ ಆನ್ಸರ್ ಅತ ಆರ್ ಆನ್ಸರ್ ಮಲ್ಪುಜಾರೆ ಎಂಕ್ ಡೌಟ್ ಈ ರೆಂಚೂರು ಅವು ಹೌದು ಆದ ಪಂಡ ಏನ್ ಬಾರಿ ಒಂದುಂಡೆ ಕಲ್ಲಡ್ಕ ಟೀ ಗೊತ್ತುಂಡದ ಕಲ್ಲಡ್ಕ ಟೀ ಕಾನ್ಸೆಪ್ಟ್ ಗೊತ್ತುಂಡದ ಮಿತ್ ಡಿಕಾಕ್ಷನ್ ಇಪ್ಪುಂಡು ತಿರ್ತ್ ಪೇರಿ ಸೊ ಅಂಚನೆ ಇಂದೊಂದು ಹೊಸ ಸ್ಟೈಲ್ ಆಫ್ ಡ್ರಿಂಕ್ ಇಂದು ಮಿತ್ ಡ್ರಿಂಕ್ಸ್ ಇಪ್ಪುಂಡು ತಿರ್ತ್ ವಾಟರ್ ಇಪ್ಪುಂಡು. ಬಟ್ ಎಂಕ್ಲು ಮೂವಿಗೋಸ್ಕರ ಐಕ್ ಪೆಪ್ಸಿ ಕೊಕೋಲಾ ಪಾಡ್ದು ಮ್ಯಾನೇಜ್ ಮಾಡ್ತಾರೆ. ಬಟ್ ಆರ್ದಾದ ಬರ್ತಾರೆ ಕರೆಕ್ಟ್ ಓಕೆ, ಮೇರ್ಲ ತೆಮ್ಮಲ ಒಂಚೂರು ಒಂದು ಆಪುಂಡು ಮೇರ್ ಒಂಚೂರು ಪನ್ನಲ್ಲ ಡೌಟ್ ಆಪುಂಡು ರಾಧೇಶ್ ಈರ್ದ ಆದಂತ ಪಲ್ಲೆ ಅದೇ ಅಂಚೆ ಪಂಡಿರುತ್ತೆ ಕಲ್ಲಡ್ ಕಟ್ಟಿ ಇಲ್ಲ ಅಂಚನೆ ಒಂಜಿ ಪೆಟ್ಕಮ್ಮಿ ಪೆಗ್ ಬಂದು ಈ ಮೂವಿ ಇಂಟ್ರೊಡ್ಯೂಸ್ ಮಾಡಿದ್ರು. ಆಯ್ತಾ ಇರೋ ಮೋನೆತನ ಒಂಚೂರು ಅಂಚೆ ಬಾರಿ ಸತ್ಯ ಬಲ್ಲೆ ಅಭ್ಯಾಸ ಫಸ್ಟ್ ಟೈಮ್ ಮೂವಿಡ್ ಅವು ಪರಡೆ ಎತ್ತ ಮನೆ ಎರಗಿತ್ತೆ ಫೋಡಿಗೆ ಇಲ್ಲದಾಕು ಮೀನು ತೂಪಿರ ಅಂಚ ಅಂಚ ಬದಲೆ ಜೊತೆ ಅವು ಎಂಚ ಗೊತ್ತುಂಡೆ ತಿರ್ತು ನೀರ್ ಇಪ್ಪುಂಡು ಅವ್ರು ಪಂಡರು ಬೊಕ್ಕ ಬನ್ಲೆ ಬೊಕ್ಕದ ವಿಷಯ ಬನ್ಲೆ ಹೆಂಗ್ ಗೊತ್ತಾಡಿರಿ ತಿರ್ತು ನೀರು ಮಿತ್ತವೇ ಪುನು ಆಬ್ವಿಯಸ್ಲಿ ಪರಡೆ ಐತಿ ಇಜಾಲು ಕ್ಯಾಮೆರಾ ಆಕ್ಷನ್ ಬಂದಾಗ ಡ್ರಿಂಕ್ ಇಟ್ ಅಂತ ನಮ್ಮ ಡೈರೆಕ್ಟರ್ ಅಂದ್ರೆ ಕುಡ್ಲಿಕ್ಕೆ ಗೊತ್ತಿಲ್ಲ ಆದ್ರೂ ಕುಡಿಬೇಕಂತ ಕ್ಯಾಮ್ರಾ ರೋಲ್ ಅದು ಆಕ್ಚುಲಿ ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್ ಅದು ಅವಾಗಿಂದ ಹೇಳ್ತಿದ್ರಲ್ಲ ಕ್ಯಾರೆಕ್ಟರ್ ಒಳಗೆ ತಳ್ಳಿದ್ರು ಅಂತ ಕ್ಯಾರೆಕ್ಟರ್ ಅಲ್ಲಿ ಕುಡಿದ್ರು. ಬಿಕಾಸ್ ಆಂಟನಿ ಕ್ಯಾರೆಕ್ಟರ್ ಪಂಡ ಆರೊಂಜಿ ಬದುಕಿನೇ ಪರ್ರೆಗೋಸ್ಕರ ಸೊ ಅಂಚನ ಒಂಜಿ ಬದುಕರಗೆ ಪರ್ದು ಟೈಟ್ ಅವರಿಗೆ ಅದೇ ಐಕೆ ಇಂಬೇರೆ ಮೆನ್ಷನ್ ಮಾಡ್ತಾರೆ, ಆಂಟನಿ ಪಂಡ್ ಮೆನ್ಷನ್ ಮಾಡ್ತಾರೆ, ರಾಧೇಶ್ ಪಂಡ್ ಮೆನ್ಷನ್ ಮಾಡ್ತಿದ್ದೆ. ಆ ಪಂಡಿಜರ ರಾಧೇಶ್ ಪಂಡ ಮನಸ್ಸು ಹಾಲಿನ ನಕ್ಕ ಆಲ್ಕೋಹಾಲ್ ಬಕ್ಕಂಜಿ ನಾಯ್ದಲಕ ಏನೋ ಏನು ಪಂಡ್ ಬರ್ದಿಂಕ ನಾಚಿಕೆ. ಓಕೆ ಓಕೆ, ಎಸ್ ರಾಧೇಶ್ ನಮ್ಮ ಡೈರೆಕ್ಟರ್ ಹೊಡಿಯರಿ ಡೈರೆಕ್ಟರ್ ಫೋನ್ ಬರೋದಿತ್ತಂಡ ಎಕ್ಕಡೆ ತೆಂಚಿ ಸೊ ಫ್ಯಾನ್ ಫಾಲೋವರ್ಸ್ ಓಕೆ ಓಕೆ. ಸೊ ಪೆಟ್ ಕಮ್ಮಿ ಪಿಕ್ಚರ್ದ ಬಗ್ಗೆ ಮಸ್ತ್ ಪಾತ್ರ ಇರ್ತಂದ್ರೆ ರಾಧೇಶ್ ಒಂಜಿ ಐತ ಬಗ್ಗೆ ಒಂಜಿ ಪಂಡಾರ ಮೇಡಮ್ ಇರಿಗೆ ಒಂಜಿ ಆಕ್ಟ್ ಮಲ್ಪನಾಗ ಒಂಚೂರು ಫಸ್ಟ್ ಫಿಲ್ಮ್ ಆತ. ಸೊ ಕ್ಯಾಮರಾದ ಎದುರು ಬಂದು ಒಂಚೂರು ನರ್ವಸ್ ಆಪಣತೆ. ಸೊ ಇರ್ನ ಫ್ರೆಂಡ್ಸ್ ಟೀಮ್ ಹೆಲ್ಪ್ ಮಲ್ದೇರ್ ನಾಚಿಗೆ ಅಲ್ಪರಲ್ಲಿ ಮತ್ತೆ ಡೈರೆಕ್ಟ್ ಮಲ್ಲೆ ನಾಚಿಗೆ ಉಡ್ದೆ. ಓಕೆ ಡನ್. ರಾಧೇಶ್ ಎತ್ ಹೆಲ್ಪ್ ಮಲ್ದೇರ್ ಮೇರೆ ಎತ್ ಹೆಲ್ಪ್ ಮಲ್ದೇರ್ ಮೇರೆ ಎತ್ ಹೆಲ್ಪ್ ಮಲ್ದೇರ್ ಪೂರಗುಲ ಆಲ್ಮೋಸ್ಟ್ ಹೆಲ್ಪ್ ಮಲ್ದೇರ್. ಬೊಕ್ಕ ಡೈಲಾಗ್ ದಟ್ ನಮ್ಮ ಕೀರ್ತಿ ಸರ್ ಕ್ಯಾಮರಾದ ಪೀರಿಯಡ್ ಆಲ್ರೆಡಿ ಬಂದಿತ್ತೇರ್ ಕ್ಯಾಮರಾದ ಪೀರಿಯಡ್ ಇರ್ತದೆ ಬಂದಿತ್ತೇರ್. ಸೊ ಅರ್ನ ಒಂದೇಟೆ ಗೊತ್ತಾಗ್ಬಿತ್ತು ನಾ ಒಂದಿವ್ಸ ಫೀಲಿಂಗ್ ಬೋರ್ಡೆ ಅಂದ್ ನೆಕ್ಸ್ಟ್ ಮೊಗಲ್ ಇತ್ತಂಡ ಆಕ್ಟಿಂಗ್ ಇತ್ತಂಡ ರಾಧೆ ಅಂತ ಆಟೋಮೆಟಿಕ್ ತೆಲ್ಕೇರ್ ನಾನು ಕೂಲಿ ಅವು ಕೂಲಿ ಏನನ್ ಗೊತ್ತಾಗ್ಬಿ ಜೊತೆ ಅವನ ಲಕ್ಷಣ
ರಕ್ಷಣೆ ಐಟ್ ಒಂಜಿ ಒಂಜಿ ದಾದನ ಫೀಲಿಂಗ್ ಬರ್ಪುನ ಅಟ್ರಾಕ್ಟ್ ಪಾಯಿಂಟ್ ಅಂದೆ ಪನ್ನೊಂದು ಪೆಟ್ ಕಮಿಡ್ ಕ್ಲೋಸ್ ನೆಟ್ ಮೆನ್ಯುಲ್ಲ ಅನ್ನ ಮಸ್ತ್ ಬೊಕ್ಕ ಅಲ್ಲ ಬೆಸ್ಟ್ ಫ್ರೆಂಡ್ ಅದುಪ್ಪೆ ಅನ್ವಿತನ ಅಂಚ ಬೊಕ್ಕ ಮಿಡ್ಲೆಡ್ ನಂಕನ ಮಧ್ಯೆ ರಾಜ್ ಬರ್ಪೇರು ಸೊ ಮಿಡ್ಲೆಡ್ ಅಂಚೆ ಟರ್ನಿಂಗ್ ಪಾಯಿಂಟ್ ಒಂಜಿ ಕ್ವೆಶ್ಚನ್ ಮಾರ್ಕ್ ಲಕ ನೆನ್ನ ಮಿತ್ತ ಒಂಜಿ ಕ್ಯಾಮರಾ ಆಲ್ರೆಡಿ ಫೋಕಸ್ ಉಪ್ಪುಂಡು ಓಕೆ 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 ಸ್ಟಾರ್ಟಿಂಗ್ ಅಗಲ ಒಂಚೂರು ಪೋಡ್ಪರು ತೊಂದುಪ್ಪೆ ಲಾಸ್ಟ್ ಗ ರಾಜ್ನೆ ಮಿರ್ದಡೆ ಯಾನೆ ಪೋಡ್ತು ಪೋಪೆ ಈ ಮೂವಿ ಓಕೆ 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 ಈ ರಿಪೋರ್ಟ್ ಪೋದರ ಫಿಲ್ಮ್ ಪಂಡ ಎನ್ನ ಕ್ಯಾರೆಕ್ಟರ್ ಅಂತ ಶೂಟಿಂಗ್ ಟೈಮ್ ದಾಲ ಮಲ್ತಿ ಓಕೆ ಓಕೆ ಅವು ಕ್ಯಾರೆಕ್ಟರ್ ಅವ್ರು ಬರೋಣ ಇಪ್ಪನ ಪಂಡ ಸ್ಕ್ರೀನ್ ಬರ್ಪುಂಡವು ಎನ್ನ ಕ್ಯಾರೆಕ್ಟರ್ ಅಂಚನೆ ಇಪ್ಪುಂಡು ಪಂಡ ನಾಸ್ತಿಗ ಅದಿಪ್ಪ ಎಂಕ್ ದೇವರ ಮಿತ್ತು ದಾಲ ಜಾಸ್ತಿ ನಂಬಿಕೆ ಸೊ ಐತೆ ಅಗೇನ್ಸ್ಟ್ ಅದೇ ಅನ್ನು ಪೋಂದಿಪ್ಪ ಸೊ ಒಂದು ಸ್ಟೋರಿಲ ಅಂಚನೆ ಪೋಪುಂಡು ಒಂಜಿ ಜರ್ನಿ ಲೆಕ್ಕನೆ ಪೋಪುಂಡು ಒಂಜಿ ಮೇನ್ ಪ್ಲೇಸ್ ದ ಬಿಕ್ ಮಿತ್ ಇಂದು ಕತೆ ಪೋಪುಂಡು 2 years ಬ್ಯಾಕ್ ಬೋಲಿಯರ್ ಪನ್ಪಿನ ಪ್ಲೇಸ್ ಮಿತ್ತು ಒಂಜಿ ನ್ಯೂಸ್ ಮಾತ ಬತ್ತಿತ್ತುಂಡು ಏಲಿಯನ್ ಫೌಂಡ್ ಆದಿತ್ತುಂಡು ಪಂಡ್ ಸೊ ಐತ ಮಿತ್ತೆ ಅವೇನ ಎಂಕ್ಲ ದೆತ್ತೊಂದು ಮಲ್ತಿನ ಒಂಜಿ ಸ್ಟೋರಿ ಸೊ ಇಂಚನೆ ಪೋಪುಂಡು ಜರ್ನಿ ಲೆಕ್ಕ ಬಕ್ಕೊಂಜಿ ಮಸ್ತ್ ನೆನಪುಂಟರಪ್ಪ ಆ ಫಿಲ್ಮ್ ತೂನಾಗ ಒಂದು ಎಲೆಕ್ಷನ್ ದುಂಬು ಬತ್ತನ ಇಡ್ಡೆತ್ತಂದೆ ಎಲೆಕ್ಷನ್ ಇಡ್ ಬಕ್ಕ ಬರ್ಚಿತ್ತಂದೆ ಅಂಚೆ ಬರಪ್ಪ ಅಂತಾರಪ್ಪ ಅವು ಮಸ್ತ್ ಆತು ವೈರಲ್ ಆವೊಂದುಂಡು ಅವು ಮಸ್ತ್ ಆತು ಪನ್ಪಿನ್ ಬರ್ಚಿ ಒಂಜಿ ಸೀನ್ ವೈರಲ್ ಐತ ಬಗ್ಗೆ ಪಾತಿರುಜ ನಿಕಲ್ಲೆ ತೂಲೆ ಓಕೆ 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 ಸೊ ಸಸ್ಪೆನ್ಸ್ ಅಂದಿಪ್ಪಾರೆ ಅವು ಮಾತ್ರೆಗಳು ಗೊತ್ತಾಪಣ್ಣ ಎಂಕ್ಲಿತ್ತೆ ಥಿಯೇಟರ್ ವಿಸಿಟ್ ಮಲ್ತು ಬಂದಾಗ ಆ ಸೀನ್ ಬಂದಾಗ ಆ ಪರ್ಟಿಕ್ಯುಲರ್ ಸೀನ್ ತೋ ಪರ್ಟಿಕ್ಯುಲರ್ಲಿ ಸ್ಮಶಾನ ಒಂಜಿ ಕ್ಯಾರೆಕ್ಟರ್ ಎಂಟರ್ ಆಪುಂಡು ಅವೇ ಸ್ಮಶಾನ ಕಾಪನಾಯೆ ಸೊ ಆ ಕ್ಯಾರೆಕ್ಟರ್ ಒಂಜಿ ಡೈಲಾಗ್ ಪಂಡ್ಬಿಡು ಆ ಡೈಲಾಗ್ ಒಂಜಿ ಕೌಂಟರ್ ಡೈಲಾಗ್ ಇಂಬೆ ಪಂಡ್ಪೆ ಅವು ಮಾತು ಎಂಕ್ಲ ರೆಸ್ಪಾನ್ಸಿಬಿಲಿಟಿ ಆಯ್ತು ಡೈಲಾಗ್ ರೈಟರ್ ಓಕೆ ಓಕೆ ವೀಕ್ಷಕರೇ ಅಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ ಒಂದು ಏನೋ ಒಂದು ಸ್ವಲ್ಪ ವೈರಲ್ ಆಗಿದೆ ಆ ವಿಡಿಯೋ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಏನು ಹೇಳ್ತೇ ಇಲ್ಲ ಸೊ ಆ ಒಂದು ಕಾರಣಕ್ಕಾಗಿ ನಾವು ಆ ಫಿಲ್ಮ್ ಅನ್ನು ನೋಡ್ಬೇಕು ಅಲ್ವಾ ಅದ್ರಲ್ಲಿ ಗೊತ್ತಾಗುತ್ತೆ ಏನು ಅಂತ ಓಕೆ ಆ ವಿಷಯಕ್ಕೆ ನಾವಿಲ್ಲ ನೀವು ನೋಡಿ ಓಕೆ ಅಷ್ಟೇ ಸಾಕು ನಾವಿಲ್ಲ ನೀವೇ ನೋಡಿ ಅಂತ ಓಕೆ ಡನ್ 4 ಜನ ಆಕ್ಟರ್ ನಗಲು ಒಂಜಿ ಪ್ರಶ್ನೆಗೆ ಪೂರಕಲೆಗೆ ಬಟ್ ಪೂರಕಲ್ಲ ಓವರ್ ಆಲ್ ಅದು ಒಂಜ ಆನ್ಸರ್ ಪನ್ನೋಡು ಸೊ ಒಬ್ಬ ಆಕ್ಟರ್ ಆಗ್ಬೇಕಾದ್ರೆ ತುಂಬಾ ಕಷ್ಟ ಪಡ್ತಾನೆ ಸ್ವಲ್ಪ ವೆಯ್ಟ್ ಮಾಡಬೇಕು ಅದ್ರ ಬಗ್ಗೆ ಏನು ಹೇಳ್ತೀರಾ ರಾಧೇಶ್ ಇರ್ ಬಾರಿ ಬಂಗ ಬಿಡ್ತಾರ ಎಂಕ್ಲ ಗೊತ್ತುಂಡು ಮಿತ್ವರುಡುಂದಾಂಡ ಸೊ ಈರ್ಲ ಒಂಜಿ ಫಿಲ್ಮ್ ಇಂಡಸ್ಟ್ರಿಗೆ ಬರೋಡುಂದಾಂಡ ಏತ್ ಬಂಗೊಂಡು ಅಂಡ್ ಎಂಚ ಅವೇನ್ ಫೇಸ್ ಮಲ್ಪೋಲಿ ಬಂದು ರಾಧೇಶ್ ಪನ್ಲೆ ಆತ ಮಲ್ಲ ಜನ ಬಡ್ಚಿ ಇರ್ನ ಒಂಜಿ ಬಂಗ ಎನ್ನ ಅಭಿಪ್ರಾಯ ಏನ ಪಂಡ ಖಾಲಿ ಆಕ್ಟಿಂಗ್ ಪಂಡ ಫ್ಯಾಷನ್ ಪಂಡ ಏನ ಎಂಕ ಮಲ್ಪೋಡು ಪಿಕ್ಚರ್ ಬರೋಡು ಎಂಕ ಸ್ಕ್ರೀನ್ ತೋಡು ಅಂಚೆ ಇನ್ನದುಂಡತೆ ಆಕ್ಟಿಂಗ್ ಬೋರ್ಡ್ ಅಂತ ಪಂಡ ಪಡ ಇಂಟ್ರೆಸ್ಟ್ ಇಪ್ಪೋಡು ಐಟೆ ಇನ್ವಾಲ್ವ್ ಆವಡು ಬೇತೆ ಬೇತೆ ಆಕ್ಟಿಂಗ್ ಡ್ರಾಮಾಗ್ ಪೋಡು ಬೇತೆ ಐತಿಹಾಸಿಕ ನಾಟಕ ಪೌರಾಣಿಕ ನಾಟಕ ಅಂಚಿನ ಪುರ ಒಂದು ನಾಲೆಜ್ ಗೆತ್ತು ನೋಡು ಅಂಚೆ ನಾಲೆಜ್ ಗೆತ್ತೊಂದು ಐಕ್ ಇನ್ವಾಲ್ವ್ ಆವಡು ಅವು ಬೋರ್ಡ್ ಪಂಡ ಎಂಕ್ ಆಡಿಷನ್ ಕಂಡಕ್ಟ್ ಪೋಂದು ಪೋಂದಿಪ್ಪೋಡು ಅಂತ ಬಂಗ ಬೋರ್ಡ್ ಬಂಗ ಮಸ್ತ್ ಮಲ್ಪೋಡು ಮೇಡಮ್ ಇರ್ದಾದ ಅನ್ಪರಿ ಇದು ಫಸ್ಟ್ ಫಿಲ್ಮ್ ಇರ್ನ ಸೊ ದಾದ ಫೀಲ್ ಆವನು ನೀರು ಯಾಕಂದ್ರೆ ಮಸ್ತ್ ಪಂತಾರೆ ಸೊ ಒಂಜಿ ಆಕ್ಟರ್ ಆವಡುಂದಾಣಲ್ಲ ಅವೊಂಜಿ ಚಾನ್ಸ್ ತಿಕ್ಕೊಂಡು ಅವು ಏಪಂಗ್ ಗೊತ್ತುಜಿ ಅಡಮುಟ ಕಾಪುಡು ಆ ಕಾಪುನ ಪೇಷನ್ಸ್ ನಮ್ಮಡ ಒಪ್ಪುಜಿ ಸೊ ಈರ್ ದಾದ ಅನ್ಪರ್ ರಾಧೆ ಪನ್ಲಕ್ಕನೆ ಕಲಾವಿದ ಪಂಡತೆ ನಮ್ಮ ಆಡಿಷನ್ ಪೋಡು ಬೊಕ್ಕ ಕಿಂಜ ಆಕ್ಟಿಂಗ್ ಮಲ್ತೊಂಬತ್ತನೇ ಮಿತ್ತು ಪೋಪಿನ ಸೊ ಅಂಚೆನೆ ಒಂದಿವ್ಸ ಫಸ್ಟ್ ಆಡಿಷನ್ ಟೈಮ್ ಇತ್ತಂಡು ಸೊ ಸರ್ ನತ್ರೂಟ್ ಒಂದು ಸೆಲೆಕ್ಟ್ ಆಂಡ್ ನೆಕ್ಸ್ಟ್ ಆಪರ್ಚುನಿಟಿ ಬರ್ನಾಗ ಅಬೆ ಪಂಡ ಇರುತ್ತೆ ಆಡಿಷನ್ ಪೋಣನೆ ಗೊತ್ತಾಪಿನಿ ಪಂಡಲ್ ಮಸ್ತ್ ಜನ ಬತ್ತುಪ್ಪೇರ ಅದ ನಮಗಳು ಒಂಜಿ ಫೀಲಿಂಗ್ ಉಪ್ಪು ನಮ್ಮ ಈ ಆಡಿಷನ್ ಮಲ್ತನೇ ಒಂದು ಆಪಿನಿ ಸೊ ನಮ್ಮ ಬೆಟರ್ ಮಲ್ಪ ಅಗರಡ್ ಒಂಚಿ ಕ್ಯಾಮರಾ ಫೇಸ್ ಅಗಲೆ ಬೋಡೆ ಫೇಸ್ ನಮ್ಮ ಕ್ಯಾಮರಾ ಬೋಡೆ ಅಂಚೆ ಇಸ್ಕೊಂಡ ಆಪುಜಿ ಸೊ ಕ್ಯಾಮರಾ ಫಸ್ಟ್ ಒಂದಿತ್ತಿನ ಅವೇ ನಮ್ಮ ಫೋಟೋ ಮಸ್ತ್ ಪೋಸ್ ಕೊರ್ಪ ಸೆಲ್ಫಿ ಆಲ್ವೇಸ್ ಇಸ್ತೆ ಕೊರ್ಪ ಬಟ್ ಕ್ಯಾಮರಾದ ಎದುರು ಬಂದು ನಾವು ಟೋಟಲಿ ಡಿಫರೆಂಟ್ ಆದುಪ್ಪು ಸೊ ಮಸ್ತ್ ಜನ ಕ್ವಶನ್ ಲ ಕೇಂಡಿರೆ ನಿಕ್ಕೆ ಎಡ್ಡೆ ಅಣ್ಣದಾನೆ ಈ ಸೆಲ್ಫಿ ಎಡ್ಡೆ ಪೋಸ್ ಕೊರೊಂದು ಉಪ್ಪ ಕ್ಯಾಮರಾ ಲಂಚ ಬಂಡೆ ಒಂದು ಮಸ್ತ್ ಡಿಫರೆಂಟ್ ಉಂಡು ಒಂದು ನಮ್ಮನೆ ನಮಗ್ ಬಡ ಬಟ್ ಅಲ್ಪ ನಮ್ಮ ಡೈರೆಕ್ಟರ್ ಬೊಕ್ಕ ಪ್ರೊಡ್ಯೂಸರ್ ಬೊಕ್ಕ ಜನಕ್ಕೂ ಮಸ್ತ್ ಒಪ್ಪಿರ ಆತಿಜಿ ಪೂಜೆ ಅಂತ ಪರಿಶ್ರಮ ಬೋಡೆ ಅಂತ ರಾಧೇಶ್ ಬಲ್ಲೆ ಏನಾತ ಏನ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಆಡಿಷನ್ ಪುರ ಮಲ್ಪ ಇರತ್ತೆ ಆಯ್ತು ಮಸ್ತ್ ಜನ ಉಂಡತೆ ಖಾಲಿ ಅಂಕ್ಲೆ ಒಂಜಿ ಡೈಲಾಗ್ ಅಂಚನೆ ಪಂಡ ಏರ್ಲ ಒಂಜಿ ಮೇಜರ್ ರೋಲ್ ಮಲ್ಪ ಮಸ್ತ್ ಕಮ್ಮಿ ಹೀರೋಯಿನ್ ಮಲ್ಪೇರ್ ದಾಯ್ ಪಂಡ ಹೀರೋಯಿನ್ ದಿಕ್ಕುಜರ ಅಂಡ್ ಬ್ಯಾತ ಪಂಡ ಪೂರಗಲ್ ಪಣ್ಣಿ ಅತ್ತೆ ಬ್ಲೇಮ್ ಆಲ್ತಿನ ಪಂಡ ಪಣ್ಣಿ ಅನ್ನ ಪಂಡ ಐಟನೆ ಮರ್ಲು ಪತ್ತೊಂದು ಜೋಕುಲ್ ಪುರ ಮಸ್ತ್ ಜನ ಐಟನೆ ಪೋಪಿನಿ ಪಂಡ ಏನೋ ಗೊತ್ತುಂಡೆ ಪೂರ ಆಡಿಷನ್ ಮಲ್ಪುನು ಒಂಜಿ ರೋಲ್ಗ್ ಕಿನ್ಯ ಡೈಲಾಗ್ ಎಲ್ಲ ಎತ್ತ ಬರ್ಪಿನಿ ಅಂಚೆ ಇಂಚೆ ಪರ ಪೂರಗಲೆ ಪಣ್ಣಿ ಅತ್ತೆ ಮಸ್ತ್ ಅಂಚೆ
ಮಲ್ಪೇರು ಕನ್ನಡ ಇಂಡಸ್ಟ್ರಿ ತುಂಬ ಮಸ್ತ್ ಜನ ಅಂಚ ಮಲ್ಪೇರು 100%. ಮೇಡಮ್ ಇರ್ದದ ಅನ್ಪರ್ ಇದೊಂದು ಈ ಫಿಲ್ಮ್ಸ್ ಮಲ್ದಾರೆ ಇರಾಗ ಮಸ್ತ್ ಖುಷಿ ಆಪಂಡ ಯಾಪಂಡೆ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಬತ್ತೆ ಮಸ್ತ್ ಆತ್ ಬಂಗ ಉಪ್ಪು ಮೇ ಬಿ ಆಕ್ಚುಲಿ ಎಂಕ್ ಬನ್ನಗ ಆದ್ ಬಂಗ ಇತ್ತಿಜಿ ಬಟ್ ಡೆಫಿನೆಟ್ಲಿ ಟು ಸ್ಟೇ ಇನ್ ದ ಇಂಡಸ್ಟ್ರಿ ಮಸ್ತ್ ಬಂಗ ಉಂಡು ಆ್ಯಂಡ್ ಪಂಡಿನಕನೆ ಪ್ಯಾಷನ್ ಇಸ್ ವೆರಿ ಇಂಪಾರ್ಟೆಂಟ್ ಎಂಕ್ ಅಂಚಿನ ಆಡಿಷನ್ದ ಒಂದು ಆತಿಜಿ ಪಂದತ್ತು ಎಂಕ್ಲ ಆತುಂಡು ಪೀಪಲ್ ಆಸ್ಕ್ ಮೈ ಫೋಟೋಸ್ ದೇ ಆಸ್ಕ್ ಮೈ ವಿಡಿಯೋ ದೇ ಸೇ ಯು ಆರ್ ವೆರಿ ಪ್ರಿಟಿ ಯು ಆಕ್ಟ್ ವೆರಿ ವೆಲ್ ಈವನ್ ದೇ ಸಿ ಮೈ ಮೂವೀಸ್ ಇರ್ನ ಆಕ್ಟಿಂಗ್ ಪಂಡ ಒಂಜಿ ಆ ಲೆವೆಲ್ದ ಆಕ್ಟಿಂಗ್ ಪಂತಾರೆ ಅಂಡ್ ಆ ಬುಕ್ ಸುದ್ದಿನೇ ಇದ್ದು ಸೊ ಅಂಚ ಪೂರ ಆಪುಂಡು ಈವನ್ ದೋ ಐ ಆಮ್ ದೇರ್ ಇನ್ ದ ಇಂಡಸ್ಟ್ರಿ ಫ್ರಮ್ ಪಾಸ್ಟ್ 3 years it's not that I'm not a struggling actor, I'm still a struggling actor. Yen daeg mulpane ulle panda enk board undu industry board yeah, that's the reason I choose this. So I'm going to stay in this industry. Passion uppodu anchane you're not supposed to give up on something very easily. Yes. So until that you can stay. Correct. Sir irdada anpar irlonji actor bari shop actor. Exactly. Okay. Thank you. ಫಸ್ಟ್ ಆಫ್ ಆಲ್ ತಾಳ್ಮೆ ಎಪ್ಪಡು ಈ ಇಂಡಸ್ಟ್ರಿ ಸರ್ವೈವ್ ಆಗಿರ್ಬೇಕು ಸ್ಟಾರ್ಟಿಂಗ್ ಎಂಕ್ ಆ ಮೆಂಟಾಲಿಟಿ ಇತ್ತಿಜ್ಜಿ ನಾನು ಬ್ಯಾಂಗ್ಳೂರಿಗೆ ಬೋದು ಥಿಯೇಟ್ರ್ ಸ್ಟಾರ್ಟ್ ಮಾಡಿದೆ ಒಂಜಿ 2-3 ನಾಟಕ ಮಲ್ತಾ ಇಬ್ಬಕ ಎಂಕ್ ನನ್ನ ಮೈಂಡ್ ದಾದ ಬತ್ತಿಂಟು ಬಣ್ಣ ನನ ಎಂಕ್ ಮೂವಿಟ್ ಮಾತ್ರ ಚಾನ್ಸ್ ಸಿಕ್ಕೊಂಡು ಅಂಚೆ ಮಾತ್ರ ಲಿಟ್ರಲಿ ನಾನು ಮೋರ್ ದೆನ್ 50 ಆಡಿಷನ್ಸ್ ಅಟೆಂಡ್ ಮಾಡ್ತೆ ಅವಲ 300-400 ಮೆಂಬರ್ಸ್ ಕ್ಯೂಟ್ ಒಂದು ಅವಲ ಸೆಲೆಕ್ಟ್ ಆತಿಜ್ಜಿ 2013 ಫಸ್ಟ್ ಕ್ಯಾಮ್ರಾ ಫೇಸ್ ಮಲ್ತಿನ ಸೀರಿಯಲ್ ಅಶ್ವಿನಿ ನಕ್ಷತ್ರ ಸೀರಿಯಲ್ ಕ್ಯಾಮ್ರಾ ಫಸ್ಟ್ ಫೇಸ್ ಮಲ್ತಿನ ಆ ವಾಯ್ ಬುಕ್ಕ ಒಂದೇ ಪ್ರೊಡಕ್ಷನ್ಗೆ ಎಂಕ್ ಫಸ್ಟ್ ಚಾನ್ಸ್ ಸಿಕ್ತಿನ ಆ್ಯಸ್ ಎ ಲೀಡ್ ಅದು ದಿ ಪ್ಲ್ಯಾನ್ಗೆ ಬಂಗ ಉಂಡು ಅವು ದಾದ ಪಂಡ ನಮ್ಮ ಆ ಕಷ್ಟ ಮಾತ ಫೀಲ್ಡ್ ಉಂಡು ಆಬ್ವಿಯಸ್ಲಿ ನಮ್ಮ ಮಿಡ್ಲಿಟ್ ಬುಡ್ದುಕೊಂಡ ನಮ್ಮ ಅವು ಸೋತು ವೇಸ್ಟ್ ಆಪುಂಡು ಸೊ ಅವು ಒಂಜಿ ಆ ಟೈಮ್ ಬರೋಡಾತೆ ಐಕ್ ನಮ್ಮ ಎವ್ರಿ ಡೇ ಇಸ್ ಅ ಲರ್ನಿಂಗ್ ಅವು ಏಪಗಂಡಲ ಒಂಜಿ ದಿನ ಬ್ಲಾಸ್ಟ್ ಆಪುಂಡು ಆತೆ ಐಕೋಸ್ಕರ ವೆಯ್ಟ್ ಮಲ್ಪೋಡು. ಎಸ್ ಸೊ ಓವರ್ ಆಲ್ ಒಂಜಿ ಪ್ರೋಗ್ರಾಮ್ ದ ಎಂಡ್ ಏನು ಒಂಜಿ ಲಾಸ್ಟ್ ಪನ್ಲೆ ಸರ್ ಪನ್ಲೆ ಪರ್ಸನಲ್ ವಿಷಯ ಏನು ಗೊತ್ತ ಪಂಡ ಏನು ಕಿನ್ನಡಿಂಚ ಆಕ್ಟಿಂಗ್ ಮಸ್ಟ್ ಇಂಟ್ರೆಸ್ಟ್ ಇತ್ತಂಡತ್ತೆ ಆಂಡ ಎಂಕೊಂಜಿ ಈ ಸ್ಟೇಜ್ ಬರ್ರಕ್ ಪಂಡ ಸುಮಾನಸ ಕೊಡೋರು ಪಂಪನೆ ಎಂಕಲ ನಾಟಕ ಟೀಮ್ ಆಗಲಿ ಮಸ್ತ್ ಥ್ಯಾಂಕ್ಸ್ ಪಂಡ ಆಗಲು ಮಸ್ತ್ ಎಂಕ ನಾಲೆಜ್ ಕೊಡ್ತಾ ಆಕ್ಟಿಂಗ್ ಕರೆಕ್ಟ್ ಆಯ್ತು ಪಿರೋಡ್ ಇರ್ನ ಪಾತ್ರ ಒಂಜಿ ಪಾಯಿಂಟ್ ಉಂಡು ಆಕ್ಟಿಂಗ್ ಒಂಜಿ ಎಡ್ಡ ಬರೋಡು ನಾಣ ಐಕೊಂಜಿ ಬ್ಯಾಕ್ ಗ್ರೌಂಡ್ ಎಡ್ಡ ಸಪೋರ್ಟ್ ಬೋಡು ಸೊ ಓವರ್ ಆಲ್ ಫಿಲ್ಮ್ ರಿಲೀಸ್ ಆತಂದು ಪೆಟ್ ಕಮ್ಮಿ ದಾದಾ ಅನ್ಪರೈತೆ ಸೊ ಮಸ್ತ್ ಆತ ಜನ ಎಡ್ಡ ಒಪಿನಿಯನ್ ಉಂಡು ಐತೆ ಮಿತ್ ಸೊ ನಿಕುಲ್ ದಾದ ಪನ್ಪರ್ ಓವರ್ ಆಲ್ 4 ಜನ ಒಟ್ಟಿಗೆ ಬನ್ಲಿ ಬೊಡ್ಡ ಮೂವಿ ರಿಲೀಸ್ ಆತಂಡ ಕೆಲವು ಜನ ತೂತು ಐಕ್ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾರು ಏರ್ ಮಾತ ತೂತಿಜರು ಥಿಯೇಟ್ರಿಗೆ ಪೋಲೆ ಥಿಯೇಟ್ರೇ ಮೂವಿ ತೂಲೆ ತುಳು ಮೂವಿಗೆ ಸಪೋರ್ಟ್ ಮಲ್ಪುಲೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಮೂವಿ ಫಸ್ಟ್ ಟೈಮ್ ತುಳು ಇಂಡಸ್ಟ್ರಿ ಈ ಇಂಚ ಮಲ್ತಿನ ಮೂವಿ ಪ್ರೆಸೆಂಟ್ ಮಲ್ತೆ ಎಂಕ್ಲು ಸೊ ಮಾತ ಹೊಸ ಆಕ್ಟರ್ ನಕ್ಲು ಅನ್ವಿತ ಸಾಗರ ಯಾನ್ ಆಫ್ ಕೋರ್ಸ್ ನ್ಯೂ ಟು ತುಳು ಇಂಡಸ್ಟ್ರಿ ಸೊ ಸಪೋರ್ಟ್ ಮಲ್ಪುಲೆ ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಪಕ್ಕ ಉಂಡು ಮಾತ ಕ್ಯಾಟಗರಿಗಳು ಕುಲ್ಲುದು ತೂಪಿನ ಲೆಕ್ಕ ಫಿಲ್ಮ್ ಸೊ ಮಾತೆಲ್ಲ ತೂಲೆ ಸಪೋರ್ಟ್ ಮಲ್ಪುಡು ಪೂರ ಸಪೋರ್ಟ್ ಮಲ್ಪುಡು ಪ್ರತಿಯೊರಿಲ್ಲ ಒಂಜಿ ಫಿಲ್ಮ್ ಇಂಡಸ್ಟ್ರಿಗೆ ತುಳು ಫಿಲ್ಮ್ ಇಂಡಸ್ಟ್ರಿಗೆ ಸೊ ಮಸ್ತ್ ಆತ ಫಿಲ್ಮ್ ಬರೋದುಂಡು ಆ ಒಂದು ರೀಸನ್ಗೋಸ್ಕರ. ಓಕೆ ವೀಕ್ಷಕರೇ, ನಾವು ಆಗ ಮಾತಾಡಿದಾಗೇ ಪೆಟ್ ಕಮ್ಮಿ ಫಿಲ್ಮ್ ಆಲ್ರೆಡಿ ರಿಲೀಸ್ ಆಗಿದೆ. ಸೊ ಆ ಫಿಲ್ಮನ್ನು ನೋಡಬೇಕು ಅಂತ. ಸೊ ತುಂಬ ಖುಷಿ ಆಗುತ್ತೆ. ಈ ಒಂದು ಗಂಟೆಯಲ್ಲಿ ಫಿಲ್ಮ್ ಟೀಮ್ ಜೊತೆ ಮಾತಾಡಿದ್ವಿ. ಆ್ಯಂಡ್ ರಾಧೇಶ್ ಈರ್ಲ ಪಂಡರ್ ಒಂಜಿ ಫಿಲ್ಮ್ದ ಬಗ್ಗೆ ಜಾಸ್ತಿ ತೋಡೊಂದು. ಬಟ್ ಸರ್, ನೀವು ಎಲ್ಲಿ ಹೋಗಿದ್ರಿ ಆಗ? ಒಂತೆ ಬಿಸಿ ಇರ್ತಾರೆ. ಓಕೆ ಫೋನ್ ಓಕೆ. ನಾವು ಆಗದಿಂದ ತುಂಬಾ ಮಾತಾಡಿದ್ವಿ ಸರ್, ನೀವು ಮಿಸ್ ಆಗ್ತಿದ್ದೀರಾ ಅಷ್ಟೇ. ಮಿಸ್ ಆಗಿದ್ದು ಇವಾಗ ಆಕ್ಚುಲಿ ಒಳ್ಳೇದಾಯ್ತು. ನಾನು ಸ್ಪಂದನ ಟಿವಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಅಂತಂದ್ರೆ ಅವಾಗ್ಲೇ ಹರಿಣಿ ಪಕ್ಕದಲ್ಲಿ ಕುಣಿಸಿದ್ರು, ಅವರಷ್ಟು ಸ್ಲಿಮ್, ಒಂದ್ ಸ್ವಲ್ಪ ಮ್ಯಾನೇಜ್ ಆಗುತ್ತೆ ಅಂತ ಅಲ್ವಾ? ಓಕೆ. ಸೊ ಸರ್, ಲಾಸ್ಟ್ಗೆ ಏನು ಹೇಳ್ತೀರಾ? ಎಂಡ್ ಆಯ್ತು ಪ್ರೋಗ್ರಾಮ್, ಒಂದು ಫ್ಯೂ ಮಿನಿಟ್ಸ್ ಇದೆ, ಏನು ಹೇಳ್ತೀರಾ ವೀಕ್ಷಕರಿಗೆ? ಎಲ್ಲ ತುಳು ಇಂಡಸ್ಟ್ರಿಗೆ ಒಂದು ಹೊಸ ಥರ ಮೂವಿ ಕೊಡೋಕ್ಕೆ ಟ್ರೈ ಮಾಡಿದ್ದೀವಿ. ಮೂವಿ ಸಕ್ಸಸ್ಸು ಕಾಣ್ತಿದ್ದೀವಿ. ಅಂದರೆ ಇದರಲ್ಲಿ ಇನ್ ರೆಸ್ಪೆಕ್ಟ್ ಆಫ್ ಗಿವಿಂಗ್ ಎ ನ್ಯೂ
ಜಾನರ್, ನೀವು ಒಂದು ಹೊಸ ಜಾನರ್ ಇರ್ಬೋದು, ಮತ್ತು ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ನಾವು ಸಕ್ಸಸ್ ಕಂಡಿದ್ದೀವಿ ಅಂತ ನಮಗೆ ಒಂದು ಕಾನ್ಫಿಡೆನ್ಸ್ ಇದೆ. ಬಟ್ ಏನಂತಂದರೆ ಆಡಿಯನ್ಸ್ ನೋಡಬೇಕಿದ್ದು, ಆಡಿಯನ್ಸ್ ನೋಡಿ ಇದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟರೆ ಮಾತ್ರನೇ ನಾವು ಸಕ್ಸಸ್ ಆಗೋದು. ಮತ್ತು ಇಲ್ಲಿ ನಾವು ಯಾರು ಹೊಸಬ್ರನ್ನ ಯೂಸ್ ಮಾಡಿದ್ರು ಹೊಸತನ ಫಿಲಮಲ್ಲಿದೆ ಹೊರತು ಏನು ಆ್ಯಕ್ಟಿಂಗಲ್ಲಿ ಏನೂ ಲೋಪ ಇಲ್ಲ. ಮತ್ತು ಟೆಕ್ನಿಕಲಿ ಎಲ್ಲರೂ ಹೊಸಬ್ರಾದ್ರೂ ಟೆಕ್ನಿಕಲಿ ಮತ್ತು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಎಲ್ಲೂ ಏನು ಕೊರತೆ ಇಲ್ಲ. ಸೊ ಇಟ್ಸ್ ಕಂಪ್ಲೀಟ್ ಎಂಟರ್ಟೈನರ್ ಇದು ಮೂವಿ. ಸೊ ಖಂಡಿತ ನೀವೆಲ್ಲ ಬಂದು ನೋಡಿ ನಮಗೆಲ್ಲ ಆಶೀರ್ವದಿಸಿ. ಐ ವಾಂಟ್ ಟು ಆಡ್ ಅಪ್ ಸಮಥಿಂಗ್. ಸೊ ಹಾಗೆಯೇ ಎಲ್ಲರೂ ಕೇಳ್ತಾರೆ ತುಳು ಇಂಡಸ್ಟ್ರಿ ನೀವು ಏನು ಹೊಸ್ತು ಕೊಟ್ರಿ, ಏನು ಮಾಡಿದ್ರಿ, ಕಾಮಿಡಿ ಬೀಟ್ ಈ ಕಡೆ ಬಂದ್ರಾ ಅಂತ ಹೇಳಿ. ನಾವು ಕೊಟ್ಟಿದ್ದೀವಿ, ಹೋಗಿ ನೋಡಿಲ್ಲ ಅಂದ್ರೆ ಅವ್ರು ಮಿಸ್ ಮಾಡ್ಕೊಳ್ತಾರೆ. ದೆನ್ ಡೋಂಟ್ ಬ್ಲೇಮ್ ಅಸ್, ನಾವು ಏನು ಮಾಡಿಲ್ಲ ಅಂತ ಹೇಳಿ. ಸೊ ಡೋಂಟ್ ಮಿಸ್ ದಿಸ್, ಯಾಕೆ ಅಂದರೆ ಯು ವಿಲ್ ನಾಟ್ ವಾಂಟ್ ಟು ಮಿಸ್ ಇಟ್. ಸೊ ಹೋಗಿ ನೋಡಿ. ಓಕೆ, ಎಲ್ಲದೂ ಪ್ಲಾನ್. ಅಂಡ್ ತುಂಬಾ ಖುಷಿ ಆಯ್ತು ಎಲ್ಲರ ಹತ್ರ ಮಾತಾಡಿ. ಅಂಡ್ ಪೆಟ್ ಕಮ್ಮಿ ಫಿಲ್ಮ್ ಬಗ್ಗೆ ತುಂಬಾ ಡೀಟೇಲ್ಸ್ ಆಗಿ ಮಾತಾಡಿದ್ವಿ. ಅಂಡ್ 100 days ಅಂತೂ ಪಕ್ಕ, ನೀವು 100 days ಆದ್ಮೇಲೆ ನೀವು ಇಲ್ಲೇ ಬರಬೇಕು. ಅದರೊಟ್ಟಿಗೆ ಒಂದು ಚಾಲೆಂಜ್ ಇದೆ. ತುಳು ಮಾತಾಡ್ತಾರೆ. ಓಕೆ, ಸೊ ತುಳು ಮಾತಾಡ್ತೀರಾ ಅಂತ ಒಂದು ಚಾಲೆಂಜ್. ಪೂರ ಪಾತ್ರ ಅವೇ ಗೊತ್ತಾಡ. ಓಕೆ, ಪೂರ ಪಾತ್ರ ಬಿಡ್ನ. ಓಕೆ ರಾಜೇಶ್, ಆಲ್ ದ ಬೆಸ್ಟ್. ಅಂಡ್ ಎವ್ರಿ ಫಿಲ್ಮ್ ಟೀಮ್ ತುಂಬಾ ಕಷ್ಟಪಟ್ಟಿದೆ. ಸೊ ಆ ಒಂದು ರೀಸನ್ಗೋಸ್ಕರ ಆದ್ರೂ ಕೂಡ ಆ ಫಿಲ್ಮ್ ಹಿಟ್ ಆಗಬೇಕು. ಓಕೆ, ಸೊ ಓಕೆ, ತುಂಬ ಖುಷಿ ಆಯಿತು. ನಾನು ಆಗಲೇ ಮಾತಾಡಿದಾಗಲೇ ಪೆಟ್ ಕಮ್ಮಿ ಫಿಲ್ಮ್ ಬಗ್ಗೆ ತುಂಬ ಜನ ಮಾತಾಡಿದರು. ಆ್ಯಂಡ್ ಫಿಲ್ಮ್ ಬಗ್ಗೆ, ಡೈರೆಕ್ಷನ್ ಬಗ್ಗೆ, ಕ್ಯಾಮ್ರಾ ಬಗ್ಗೆ, ಸ್ಟೋರಿ ಬಗ್ಗೆ, ಯಾವ ಥರ ಸ್ಟೋರಿ ಹೋಗುತ್ತೆ, ಎಲ್ಲ ಸ್ಟೋರಿ ಬಗ್ಗೆ ಹೇಳಲಿಕ್ಕಾಗಲ್ಲ, ನಾವು ಫಿಲ್ಮನ್ನು ನೋಡಲೇಬೇಕು. ಸೊ ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಮತ್ತು ಮನೋರಂಜನೆ ನೋಡ್ತೇನೆ ರೀ ಸ್ಪಂದನ. ದಾದನ ಒಂಜಿ ಇಲ್ಲಿಗಲ್ ಆಕ್ಟಿವಿಟೀಸ್ ಆವೊಂದುಂಡು.